ಎಂತದ ಸಕನೆ ಸಕನೆ ನಾನು ಯಾರು ಹೇಳು? ಈ ತಿರುಗಾಟದಲ್ಲಿ ನಾನು ಯಾರು ಅಂತ ನನಗೆ ನೆನಪಿಲ್ಲ. ಹೌದಾ? ಇನ್ನು ನೀನು ಯಾರು ಅಂತ ನಾನು ಹೇಗೆ ಹೇಳುದಾ? ಹಾಗಿದ್ರೆ ನನ್ನ ಪರಿಚಯ ಆಗ್ಲಿಲ್ಲ. ತನ್ನನ್ನು ತಾನು ಅರಿಯದವನು ಮತ್ತೊಬ್ಬನು ಅರಿವಣೆ. ಹರಿವನೆ ಹರಿವಣಿ ಅರಿವನೆ ತಿಳಿಯುವನೆ ತಿಳಿವಣೆ ತಿಳಿಬೇಕು ಅನ್ನೋ ಕುತೂಹಲ ಉಂಟಾ? ಕಾರ್ಯಕ್ರಮ ಜನ್ಮಾಂತರ ಅಂದ್ರೆ ಜನ್ಮಾಂತರಕ್ಕೆ ಹೋದ. ನಿನ್ನ ಕರವನ್ನು ತೆಗೆದು ನನ್ನ ಮಂಡೆ ಮೇಲೆ ಇಟ್ಟಾಗಲೇ ಗೊತ್ತಾಯ್ತು ಏನು ನಾವು ಇಂದಿನವರಲ್ಲ, ಮತ್ತೆ ಬಹಳ ಹಿಂದಿನವರಿದ್ದೇವೆ. ಹಿಂದಿನವರು ಅಂತ ಹೇಳಿದ್ರೆ ವೈಕುಂಠ 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 ಲೋಕದಲ್ಲಿ ನೀನು ನಾರಾಯಣನಾಗಿದ್ದೆ. ನಿನ್ನನ್ನು ಸದಾ ಹೊತ್ತೊಯ್ಯುವಂತಹ ಗೌಡ ನಾನಾಗಿದ್ದೆ. ನೀನು ಗೌಡನ ಅಲ್ಲವಾ? ಗರುಡ 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 ನಾನಾಗಿದ್ದೆ. ಅಂದಿನ ದಿನಗಳ ನಂತರ ನೀನು ಭೂಮಿಯಲ್ಲಿ ಕೃಷ್ಣನಾಗಿ ಹುಟ್ಟಿಕೊಂಡವ, ನಾನು ವಿಜಯನಾಗಿ ಆವಿರ್ಭವಿಸಿದವ. ನಿನ್ ದೊಡ್ಡ ಕಾರ್ಮಿಕ ಪುರುಷ ಅಲ್ವ? ನಾನು ಹುಟ್ಟಿದ್ದು ನೀನು ಆವಿರ್ಭವಿಸಿ. ನೀವು ಕತ್ತಲೆಗೋಲೆಯಲ್ಲೆಲ್ಲ ಹುಟ್ಟಿದ್ದು. ಕತ್ತಲೆಗೋಲೆಯಲ್ಲಿ ಹುಟ್ಟಿದ್ರೇನು? ಹುಟ್ಟಿದ್ದೆ ತೊಂದರೆ ಇಲ್ಲ. ಆ ಕಾಲದಲ್ಲಿ ನಾವು ಕೂಡ ಸ್ನೇಹಿತರಾಗಿದ್ದೆವು, ಜೊತೆಯಲ್ಲಿ ನಾವು ಇದ್ದವರು. ಆವಾಗ ನನ್ನ ನೀನು ಕರೀತಿದ್ದದ್ದು ಹೇಗೆ? ಬಾಬಾ ಬಾರಲೋ ಗೋಪಬಾಲ ಗೋಪಬಾಲ. ಅಲ್ವೋ? ಹೌದು. ನಾನು ವೇಣುನಾದವನ್ನು ಮಾಡಿ ನಿಮ್ಮೆಲ್ಲರ ಮನಸ್ಸನ್ನು ಸಮಾಧಾನ ಸಂತೋಷಗೊಳಿಸಿದವ. ಇದು ಕಲಿಯುಗ. ಇಲ್ಲಿ ಕಲಿಯುಗ. ಇಲ್ಲಿ ಕೂಡ ನೀನು ಶ್ರೀನಿವಾಸನಾಗಿ. ಶ್ರೀನಿವಾಸ ನೀನು ನನ್ನ ಆತ್ಮೀಯ ಸಖ. ಆತ್ಮೀಯ ಯಾವಾಗ? ಸುದೇವಾ. ಹೌದೌದು ಅಲ್ವೋ? ನನ್ನಲ್ಲೇ ಕರೆಯುವುದು ಹೇಳುದು ನೀನು. ಆಪುತ ಆಪುತ ಆಪುತ. ಆಪ್ತ ಆಪ್ತ ಅಂತ ಹೇಳು. ಆಪ್ತ 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 ಅಂತ. ಆಪ್ತ ಅಂತ ಹೇಳು. ಆಪ್ತ ಮಿತ್ರ ನಿನ್ನ ನಾನು. ಹೌದಾ? ಇದು ನಾನು ಮಾಡಿದ್ದು ವೇಷ. ನಾನು ಮಾಡಿದ್ದು ವೇಷ. ಇದು ವೇಷವ? ಹೇಗಾಗಿದೆ ನನ್ನ ವೇಷ? ಎಂತ ಸೇವೆ ವೇಷವ? ಹೌದು ಹೌದು ಹೌದು. ವೇಷ ತುಂಬಾ ಉತ್ತಮವಾಗಿ ಉಂಟು. ಹೊಗಳುವುದಕ್ಕೆ ಒಂದು ನಾಲ್ಕಾಗಿ ಹೋಯ್ತಲ್ಲ ಅಂತ ಬೇಸರ. ಹೌದಾ? ಅಷ್ಟು ಚಂದ. ಹೌದಾ? ಯಾವ ವೇಷ ಹೇಳಿದ್ದು? ಈಗ ನನ್ನ ವೇಷ ಯಾವುದು ಅಂತ ನಿಮ್ಗೆ ಗೊತ್ತಾಗಿಲ್ಲ. ಇದು ಕಿರಾತ ವೇಷ. ಕಿರಾತ ವೇಷವ? ಹೇಗಾಗಿದೆ? ನಾಮ ಸ್ವಲ್ಪ ಓರೆ ಆಗಬೇಕು ಬಿಟ್ರೆ ಮತ್ತೆ ದೂರುವುದಕ್ಕಿಲ್ಲ. ಈಗ ನನ್ನ ನಾಮ ಸರಿಯಾಗಲಿ. ಕಿರಾತರ ನಾಮ ಓರೆ ಪುಣ್ಯಾತ್ಮ. ಹೌದಾ? ಹೌದೌದು. ಬಣ್ಣ ಸರಿಯಾಗಲಿ. ಬಣ್ಣ ಸರಿಯಾಗ್ಲಿಲ್ಲ. ಅದು ಬಿಟ್ಟರೆ ಕಟ್ಟಿದ್ದು ಹೇಗೆ? ಕಟ್ಟಿದ್ದು ಸ್ವಲ್ಪ ಅವಸರ ಮಾಡಿದ್ಯಾ ಅಂತ. ಇಲ್ಲಪ್ಪ, ವೇಷ ಮಾಡ್ತೇನೆ ಅಂತ ಹೇಳುವಾಗ ಸ್ವಲ್ಪ ಬೇಗ ಬಂದು ಕೂತ್ಕೊಳ್ಬೇಕು. ಎಲ್ಲರಿಗಿಂತ ಮೊದಲು ನಾನೇ ಬಂದು ಕೂತದ್ದು. ಎಲ್ಲರೂ ಗಡಿ ಗಡಿ ಕೇಳುದು, ನೀನು ಇಷ್ಟು ಬೇಗ ಯಾಕೆ ಕೂತದ್ದು, ಇಷ್ಟು ಬೇಗ ಯಾಕೆ ಕೂತದ್ದು? ನಮಗಿಂತ ಮೊದಲು ನೀನು ಹೋಗ್ತೀಯಾ? ಹೌದು. ಕಟ್ಟಿಕೊಂಡು ಮತ್ತೊಂದು ಗಡಿ ಹೋದ್ರು ತೊಂದ್ರೆ ಅಲ್ಲ, ನಾವು ಇಲ್ಲಿ ಕಟ್ಟುದಂತ ಬೇಗ ಬಂದು ಕಟ್ಟಿವಿ. ಇವತ್ತಿಲ್ಲ. ಇನ್ನು ಇಲ್ಲ ಬಿಡು. ಇನ್ನು ಇಲ್ಲ ಅಂತಲ್ಲ. ಅಲ್ಲ, ದಿನಗಳು ಉಂಟು. ಮಧ್ಯದಲ್ಲಿ ಸ್ವಲ್ಪ ನಾನೇ ಕಟ್ಟಿದ್ದಲ್ಲ, ಇನ್ನೊಬ್ಬ ನನಗೆ ಕಟ್ಟಿದ್ದು, ನಾನು ಕಟ್ಟಿಸಿಕೊಂಡದ್ದು. ಆದ್ರೂ ಕೂಡ ಕಟ್ಟುವವನು ನೀನು ಸ್ವಲ್ಪ ನೋಡಿಕೊಳ್ಳಬೇಕು ಅಂತ. ಹೌದಲ್ವೇ? ಅದು ಬಿಟ್ರೆ ಮಾತುಗಾರಿಕೆ ಹೇಗುಂಟು? ಸ್ವಲ್ಪ ಎರಡು ಮಾತಾಡಂತೆ. ಸುಧೇವ, ಹೇಗಿದ್ದಿ? ನಾನು ಸಂತೋಷ. ಹೇಗುಂಟು ಮಾತುಗಾರಿಕೆ? ಮಾತುಗಾರಿಕೆಯಲ್ಲಿ ಸ್ವಲ್ಪ ಮಾಧುರ್ಯ ಬೇಕು. ಮುಂದಿನವರನ್ನು ಆಕರ್ಷಿಸುವುದು ಯಾವುದು? ಓರ್ವನಾಥ ಮಾತುಗಾರನಾಗಿರಬೇಕು, ಕಿವಿ ತೂತುಗೋರನಾಗಬಾರದು. ಮಾತಿನಲ್ಲಿ ಆಕರ್ಷಿತನಾಗಿ ಅವರನ್ನೆಲ್ಲ ತನ್ನ ಕಡೆ ಸೆಳೆಯಬೇಕು. ಮಾತಿನಲ್ಲಿ ಆಕರ್ಷಣೆ ಇರಬೇಕು. ಸ್ವಲ್ಪ ತಿದ್ದಬೇಕು ಬಿಟ್ರೆ. ನನ್ನ ಮಾತು ಸರಿ ಇಲ್ಲ. ಸರಿ ಉಂಟು, ಸ್ವಲ್ಪ ತಿದ್ದಬೇಕು. ಇದು ಸ್ವಲ್ಪ ಹೆಜ್ಜೆಗಾರಿಕೆ ನೋಡುವ. ಹೇಗುಂಟು? ಸ್ವಲ್ಪ ನಾಟ್ಯ ಕಲಿಬೇಕ. ಹೌದಾ? ಮನಸ್ಸುಂಟ? ನನ್ನದು ಕೆಲವು ಉಂಟು. ಎಂತದು? ತರಗತಿಗಳು. ಎಷ್ಟುಂಟು? ಅದು ಸುಮಾರುಂಟು. ಅಧಿಕಾರ ಹೇಳುವುದಕ್ಕೆ ಬಿಡಿಸೋದಿಲ್ಲ. ಬೆಳಿಗ್ಗೆಯಿಂದ ಹಿಡಿದು ರಾತ್ರಿ 7 ಮುಳುಗುವವರೆಗೆ ಸೂರ್ಯ. ಅದರಲ್ಲಿ ಯಾವ ತರಗತಿಗೆ ನಿಮಗೆ ಯಾವುದು ಅನುಕೂಲವಾಗುತ್ತದೋ ನಾನು ಕಳಿಸಿಕೊಡ್ತೇನೆ. ನೀನು ಕಲಿಸಿಕೊಟ್ರೆ ಉಂಟಲ್ಲ, ನನ್ನದು ಇದ್ದದ್ದೂ ಮರೆತು ಹೋದಿ. ಮತ್ತೆಂತದ ಕಿರಾತ ವೇಷ ಅಂದ್ರೆ ಆ ಮಕ್ಕಳಲ್ಲಿ ಕೇಳು. ಕಿರಾತ ವೇಷ ಹೇಗೆ? ಇದು ಕಿರಾತ ವೇಷವ? ಅವನಲ್ಲಿ ಕೇಳು. ನೋಡು,
ನನ್ನ ಮಾತು ಸರಿ ಇಲ್ಲ, ಸರಿ ಇಲ್ಲ. ವೇಷಭೂಷಣ ಸರಿ ಇಲ್ಲ, ಸರಿ ಇಲ್ಲ. ನನ್ನ ಮುಖವರ್ಣಿಕೆ ಸರಿ ಇಲ್ಲ, ಸರಿ ಇಲ್ಲ. ನಾಟ್ಯ ಸರಿ ಇಲ್ಲ. ಇಲ್ಲ. ಮತ್ತೆ ಎಂತದ್ದ ಕರ್ಮದ ವೇಷವ? ಒಬ್ಬನ ವೇಷದಲ್ಲಿ ಯಾವುದೂ ಸರಿ ಇಲ್ಲ ಅಂತ ಆದ್ರೆ ಅವನ ವೇಷ ಕರ್ಮಕ್ಕ ಪುಣ್ಯಾತ್ಮ. ಅದೇ ನೀವು ಹೇಳಿದ್ದು. ಆದ್ರೂ ನೀನು ಹೇಳಿದ ಮಾತು ಸತ್ಯ. ಕಿರಾತನಿಗೆ ಒಪ್ಪುವ ವೇಷಭೂಷಣಗಳು, ನಡೆ ನುಡಿಗಳು ಇದಲ್ಲ. ಇದು ಸಾಮಾನ್ಯ ಕಿರಾತ ವೇಷ ಹಾಕಿದ್ದಲ್ಲ, ಶೃಂಗಾರದಿಂದ ಬಂದ ಕಿರಾತ ವೇಷ. ಶೃಂಗಾರ ಕಾರಣ ಉಂಟು. ಯಾಕೋ? ಲಾಂಛನದ ಪ್ರಕರಣ ಗೊತ್ತಿಲ್ವೇನೋ ನಿನಗೆ? ಲಾಂಛನ ಪ್ರಕರಣ. ಭೃಗು ಲಾಂಛನ. ಭೃಗು ಲಾಂಛನ. ಭೃಗು ಮಹರ್ಷಿಗಳು ನನ್ನಲ್ಲಿಗೆ ಬಂದರು. ನಾನು ವೈಕುಂಠವಾಸಿಯಾದ ಶ್ರೀಮನ್ನಾರಾಯಣನಾಗಿ ಶೇಷ ಶಯನನಾದಂತಹ ಕಾಲಕ್ಕೆ ಬಂದವರೇ ನನ್ನ ಎದೆಗೆ ತುಳಿದು ನನ್ನ ವಕ್ಷಸ್ಥಳದಲ್ಲಿ ಸ್ಥಾನವನ್ನು ಪಡೆದುಕೊಂಡಿದ್ದಂತಹ ಲಕ್ಷ್ಮೀದೇವಿ ಮನೆ ಬಿಟ್ಟು ಹೋದ್ರು. ಬೇಸರ ಆಗ್ಲಿಕ್ಕೆ ಹೆಂಡತಿಯೊಬ್ಬಳು ಮನೆಯಲ್ಲಿಲ್ಲ, ಮನೆ ಬಿಟ್ಟು ಹೋದ್ರೆ ಅಂತಹ ಮನೆ ನಮಗೆ ಬೇಕಾ ಪುಣ್ಯಾತ್ಮ? ಮತ್ತೆಂತಕ್ಕೆ ಗಂಡ ಕರ್ಮಕ್ಕೆ ಇರೋದು ಮನೆಯಲ್ಲಿ ಅಲ್ವೋ? ಹಾಗೆ ತಿಳಿದು ನಾನು ಕೂಡ ಲಕ್ಷ್ಮಿಯನ್ನು ಅರಸಿಕೊಂಡು ಈ ರೂಪದಲ್ಲಿ ಬಂದವನು. ಈ ರೂಪದಲ್ಲಿ ಬಂದಿಯ ನನ್ನವಳಿಗೆ ಬಂದು ಕರವೀರಪುರವನ್ನು ಸೇರಿದ್ದಾಳೆ. ಬಹಳ ಹತ್ತಿರ ಆಯ್ತು. ಈ ದಾರಿ ಹಾಗೆ ನೇರವಾಗಿ ಹೋದ್ರೆ ಸಿಗ್ತಾಳೆ. ಎಲ್ಲಿ? ಕಾರವಾರದಲ್ಲಿ. ಕರವೀರಪುರವನ್ನು ಸೇರಿದ್ದಾಳೆ. ಹಾಗಾಗಿಯೇ ಇಂದು ಮೃಗಬೇಟೆಯ ರೂಪದ ವಿಷಯವನ್ನು ಮುಂದಿರಿಸಿಕೊಂಡು ಹೋದದ್ದು. ಮೃಗಬೇಟೆಗಾಗಿಯೇ ಹೊರಟದ್ದಲ್ಲ, ಮೃಗಾಕ್ಷಿಯ ಬೇಟೆ. ಮೃಗಾಕ್ಷಿಯ ಬೇಟೆ ಸಿದ್ಧರಾಗಬೇಕಲ್ಲ. ಹೇಗೆ ಹೋಗುದು? ಯಾರ್ದು ಉಚ್ಚ? ದೇವೇಂದ್ರನ ಉಚ್ಚೈಶ್ರವ. ಉಚ್ಚಾರ ಬರೋದಿಲ್ವಾ? ಕಷ್ಟ ಆಗ್ತದೆ. ಎಂತ ಬರುದಿಲ್ಲ? ಉಚ್ಚಾರ ಹೇಳಬೇಡ. ಹೇಳುದಿಲ್ಲ. ಅದು ದೇವೇಂದ್ರನ ಬಿಳಿಯ ಕುದುರೆ. ನಿಂಗೆ ಕುದುರೆ ಅಂತ ಹೇಳಿಕ್ಕೇನು? ಅದು ಬಿಳಿದು ಕುದುರೆ. ನಾನು ಬೇಟೆಗೆ ಹೊರಡಬೇಕು ಅಂತ ಸಂಕಲ್ಪಿಸಿದ್ದೆ ತಡ ದೇವೇಂದ್ರ ನನಗಾಗಿ ಕಳುಹಿಸಿಕೊಟ್ಟದ್ದು. ಅಲ್ಲಿಂದ ನೀವೆಲ್ಲ ದೊಡ್ಡ ವ್ಯಕ್ತಿಗಳು ಹೀಗೆ ಪುಣ್ಯ ಸಂಕಲ್ಪಿಸಿದೆ ಸಾಕು. ಅವ ಪರಂಗಿತಜ್ಞನಾದಂತ ಇನ್ನೊಬ್ಬರ ಇಂಗಿತವನ್ನು ಅರ್ಥವಿಸುವವ ಇಂಗಿತ ತಜ್ಞ. ಇಂಗಿತವನ್ನು ತಿಳಿಯುವ ಪರಂಗಿತಜ್ಞ. ಪರಂಗಿತಜ್ಞ ಅದು ತಲೆಗೆಂದು ತೋರಿಸುದು ಅಲ್ಲ, ಇಂಗಿತವನ್ನು ಅರಿವ ಇದು ಕುದುರೆಯನ್ನು ಕಳಿಸಿಕೊಟ್ಟಿದ್ದ. ನಾವಿಲ್ಲಿ ಹೊತ್ತಾಯ್ತು ಅಂತ ಕೈ ಅಡ್ಡ ಹಿಡಿದ್ರು ಕೂಡ ನಿಲ್ಲಿಸುವವರು ಯಾರಿಲ್ಲ ಪುಣ್ಯ. ನನಗಿರುವಾಗ ನಿನಗೆ ಪ್ರತ್ಯೇಕ ಯಾಕೆ ಹೇಳು? ನಿನಗೆ ಒಂದು ಬಿಳಿದು ಕುದುರೆ ತರಿಸುವಾಗ ನನಗೊಂದು ಕಪ್ಪಿನ ಕುದುರೆಯನ್ನಾದ್ರೂ ಕಳಿಸಬೇಡವಾ? ಬೇಡವೋ? ಯಾಕೋ? ನನಗಿರುವಾಗ ನಿನಗೆ ಪ್ರತ್ಯೇಕ ಬೇಡ ಅಂತ. ಈಗ ಒಂದೇ ಅಲ್ಲ ಒಂದೇ ಬಂದದ್ದು. ನೀನು ಹಿಂದಿನಿಂದ ಕುಳಿತುಕೊಳ್ಳುವುದು, ನಾನು ಮುಂದಿನಿಂದ ಕುಳಿತುಕೊಳ್ಳುವುದು. ಬಾ ಬಾ ಬಾ. ಎಲ್ಲಿಗೆ? ಏನಾಯ್ತು? ನೀನೇ ಎಲ್ಲ ತೀರ್ಮಾನಿಸುದ. ಈಗ ಮೃಗಾಕ್ಷಿಯ ಬೇಟೆ ಅಂತ ಹೇಳ ಬಾಬಾ ಅಂತ ನೀನೇ ಹೇಳ್ತ. ಹೌದು. ಯಾರಾದ್ರೂ ತಲೆ ಸರಿದ್ದವ ನಿನ್ನೊಟ್ಟಿಗೆ ಬರ್ತಾನೆ ಹೇಳು. ನೀನು ಬಂದಿದ್ದೀಯಲ್ಲ, ಅದು ಈಗ ಅಲ್ಲಿಗೆ ಬರ್ತಾನ ಅಂತ ಯಾಕೆ ಪ್ರಶ್ನೆ ಉಂಟು. ಹೇಳು. ಸ್ವಲ್ಪ ಹಿಂದೆ ಹೋಗು. ನೀನು ಕೃಷ್ಣನಾಗಿದ್ದಿ, ನಾನು ವಿಜಯನಾಗಿದ್ದಿ. ಅಲ್ಲಿ ಅಲ್ಲ, ಹಿಂದಿನ ಕಾಲ. ಆ ಕಾಲದಲ್ಲಿ ನೀನು ಎಷ್ಟು ಮದುವೆ ಆಗಿದ್ದಿ ಇಷ್ಟು ಹೇಳು? 16,008. 16,000 ಮಣ್ಣು ಹಾಕು. 8 ಮಹಿಷುಗಳು. ಅಷ್ಟಮಹಿಷಿಗಳು. ಅಷ್ಟನ್ನು ಹೊಂದಿರುವಾಗ ನಿನ್ನಷ್ಟೇ ಪ್ರಾಯ ಆದವ ನಾನು, ನಿನ್ನಷ್ಟೇ ಆತ್ಮೀಯ, ನಿನ್ನಷ್ಟಿಗೆ ಬೆಳಗ್ಗೆ ಹುಟ್ಟು ಬೆಳೆದವ. ನನ್ನ ಮಿತ್ರ ಇನ್ನೂ ಮದುವೆ ಆಗ್ಲಿಲ್ಲ. ನೋಡು ಮಿತ್ರ, ನನ್ನಲ್ಲಿ ಒಂದು ಎಷ್ಟು 16,008 ಉಂಟು. ನಿನಗೆ ಒಂದು 2 ಬೇಕಾ? 2 ಬೇಡ, 1 ಬೇಕಾ? 1 ಬೇಡ, 1 ಅರ್ಧ, ಒಂದೊಂಚೂರು ಇಷ್ಟಾದ್ರೂ ಕೊಟ್ಟಿದ್ದೀಯ ಹೇಳು. ಅವರು ಹೆಣ್ಣುಗಳು. ಹೌದಪ್ಪ. ಅವರು ಅದು ಹಣ್ಣು ಅಲ್ಲ ನಿನಗೆ ಪಾಲು ಮಾಡಿ ಕೊಡುವುದಕ್ಕೆ. ಮತ್ತೆಂತದ? ನಾನು ನೋಡು ಅಂತ ಹೇಳುವಾಗ ನೀನು ಹೋಗಿ, ಒಪ್ಪು ಅಂತ ಹೇಳುವಾಗ ನೀನು ಹೋಗಿ ಅವರನ್ನು ಬೇಡ. ಈಗ ಪದ್ಮಾವತಿ ಬರುವಾಗ ಒಬ್ಬಳೇ ಬರುವುದಿಲ್ಲ, ಸಖಿಯರನ್ನು ನೆರಹಿಕೊಂಡು ಬರ್ತಾಳೆ. ಆವಾಗ ಅಲ್ಲಿ ಎಷ್ಟು ಮಂದಿ ಸಖಿಯರಿದ್ದಾರಾ ಅವರನ್ನೆಲ್ಲ ನಿನಗೆ ನಾನು ಮದುವೆ ಮಾಡಿಸ್ತೇನೆ. ಸಂತೋಷ ಆಯ್ತಾನೆ? ಎಲ್ಲರೂ ನನಗೆ, ಒಂದು ಮಾತ್ರ ನಿನಗೆ. ನನಗೆ ಯಾಕೆ? ತರುಣಿ ಪದ್ಮಾವತಿಯು ಸಖಿಯರ ನೆರವಿ ಸಹಿತ ದಿನವನದಿ
ಸಖಿಯರ ನೆರವಿ ಸಹಿತ ದಿನವನದಿ ಪದ್ಮಾವತಿಯು ಆ ಸಂಚರಿಸಿ ಸುಮಗಳ ಕೊಯ್ವೆ ಎನ್ನುತ್ತಲೇ ಸಂಚರಿಸಿ ಸುಮಗಳ ಕೊಯ್ವೆ ಎನ್ನುತ್ತಲೇ ಹರುಷದಿಂದ ಸಂಚರಿಸಿ ಸುಮಗಳ ಕೊಯ್ವೆ ಎನ್ನುತ್ತಲೇ ಹರುಷದಿಂದ ಪದ್ಮಾವತಿಯು ಸಖಿಯರ ನೆರವಿ ಸಹಿತ ದಿನ ವನದಿ ಸಂಚರಿಸಿ ಸುಮಗಳ ಕೊಯ್ವೆ ಸುಮಗಳ ಕೊಯ್ವೆ ಯಾರು ತಾನೇ ಮತ್ತೊಮ್ಮೆ ಹುಟ್ಟಿ ಬರುವುದಕ್ಕೆ ಸಾಧ್ಯವಿಲ್ಲ. ಅದರಲ್ಲಿಯೂ ಯೋಗ್ಯತಾವಂತ ತಂದೆ ತಾಯಿಯಂದಿರಿಗೆ ಮಕ್ಕಳಾಗಿ ಜನಿಸಬೇಕಿದ್ರೆ ನಮ್ಮ ಪೂರ್ವ ಜನ್ಮದ ಪುಣ್ಯವೇ ಬೇಕು. ಪೂರ್ವ ಜನ್ಮದ ಪುಣ್ಯ ಮಾಡಿದ್ದೇನಂತ ನನಗೆ ನನ್ನ ತಂದೆ ತಾಯಿಯಂದಿರನ್ನು ನೋಡುವಾಗ ಅರ್ಥವಾಗುತ್ತದೆ ಅಲ್ವೇ? ತಂದೆ ತಾಯಿಯಂದಿರು ಕೂಡ ಯೋಗ್ಯತಾವಂತ ಮಕ್ಕಳನ್ನು ಪಡೆಯಬೇಕಿದ್ರೆ ಅವರೂ ಪುಣ್ಯ ಮಾಡಿರಬೇಕು. ಕೇವಲ ನಾವು ಒಂದು ಮಕ್ಕಳಾಗಿ ಜನಿಸಿದ್ರೆ ಸಾಕಿ? ಗಿಡವನ್ನು ಬೆಳೆಸುತ್ತಾರೆ. ಗಿಡವನ್ನು ಸರಿಯಾಗಿ ಸೊಂಪಾಗಿ ಬೆಳೆಯಬೇಕಿದ್ರೆ ಅದಕ್ಕೆ ಗೊಬ್ಬರ ನೀರು ಇವನ್ನೆಲ್ಲ ಪೋಷಿಸಿ ಸಲಹಿದ್ರೆ ಮಾತ್ರ ಅದು ಬೆಳೆದು ದೊಡ್ಡದಾಗುತ್ತದೆ. ಅಂತೆಯೇ ನಾವು ಮಾನವರಾಗಿ ಜನ್ಮ ತಾಳಿದ್ರೆ ಸಾಕಾಗುವುದಿಲ್ಲ. ಬೇಕು ಬೇಕಾದಂತಹ ಸಂಸ್ಕಾರ ವಿದ್ಯೆಯನ್ನು ಒದಗಿಸಿಕೊಟ್ಟರೆ ಮಾತ್ರ ನಮ್ಮ ಜನ್ಮಕ್ಕೊಂದು ಸಾರ್ಥಕ್ಯ ಒದಗಿ ಬರುತ್ತದೆ. ಆ ಮಟ್ಟಿನಲ್ಲಿ ಹೇಳಿ ನೋಡುವುದಾದ್ರೆ ನನ್ನ ತಂದೆ ತಾಯಿಯಲ್ಲಿ ನನಗೆ ವಿದ್ಯೆಯನ್ನು ಸಂಸ್ಕಾರವನ್ನು ಎಲ್ಲವನ್ನು ಕಲಿಸಿಕೊಟ್ಟವರಿದ್ದಾರೆ. ಪದ್ಮಾವತಿ ಎನ್ನುವಂತಹ ಹೆಸರನ್ನಿರಿಸಿದ್ದಾರೆ. ಇವತ್ತು ನಿಮ್ಮನ್ನು ಕರೆಯುವುದಕ್ಕೆ ಬಲವಾದಂತಹ ಕಾರಣವಿದೆ. ಏನು ಅಂತ ಗೊತ್ತಾಗಿಲ್ಲ. ಸಖಿಯರೇ, ಈಗ ನಾನು 100 ಮಂದಿ ಸಖಿಯರನ್ನು ಬರ್ಲಿಕ್ಕೆ ಹೇಳಿದ್ದೇನೆ. ಬಂದದ್ದು 3 ಮಂದಿ ಮಾತ್ರ. ಇವತ್ತಿಗೆ ಸಾಕು. ಇವತ್ತು ಸಾಕಲ್ವಾ? 3 ಸಾಕು. ಸಾಕಲ್ಲ, 100 ಮಂದಿ ದುಡಿಯುವಂತ ಕೆಲಸವನ್ನು ನೀವೇ 3 ಮಾಡ್ತೀವಿ. ಹಾಗಿರುವಾಗ ನನಗೆ ಚಿಂತೆ ಯಾಕೆ? ಕರೆಯುವುದಕ್ಕೆ ಕಾರಣ ಏನು ಗೊತ್ತಿದೆ? ಓ ಸಖಿಯರೇ, ಬನ್ನೀರಿಂದು ಬನ್ನಿ ಬನ್ನಿ ವನಗೆ ಹೋಗುವ ವನಗೆ ಹೋಗುವ ಸಖಿಗಳೆಲ್ಲ ಬನ್ನಿರೆಂದು ವನಗೆ ಹೋಗುವ ವನಗೆ ಹೋಗುವ ವನಗೆ ಹೋಗುವ ನಾವು ವನಗೆ ಹೋಗುವ ಸಖಿಯರೇ ಆ
ನಾವನಕ್ಕೆ ಹೋಗುವ ನಾವನಕ್ಕೆ ಹೋಗುವ ವನಕ್ಕೆ ಹೋಗುವ ಸಖಿಯರಿಗೆ ಸಕಲರನ್ನು ಗೂಡಿ ಪಾಡು ತಂದ ಚಂದವಾ ಸಕಲರನ್ನು ಗೂಡಿ ಪಾಡು ತಂದ ಚಂದವ ಸಕಲರೆಲ್ಲರೂ ಪಾಡು ತಂದ ಚಂದವ ಸಕಲರೆಲ್ಲರೊಂದು ಗೂಡಿ ಪಾಡು ತಂದ ಚಂದವ ಸಖಿಯರೆಲ್ಲ ಬನ್ನಿರೆಂದು ವನಕ್ಕೆ ಹೋಗುವ ಸಕಲರೊಂದು ಕೂಡಿ ಪಾಡು ತಂದ ಚಂದವ ಹೋಗುವ 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 ಸಖಿಯರೆಲ್ಲ ಬನ್ನಿರೆಂದು ವನಕ್ಕೆ ಹೋಗುವ ಸಕಲರನ್ನು ಗೂಡಿ ಕಾಣು ತಂದ ಚಂದವ ಕುಸುಮಗಳನ್ನು ಕೊಯ್ದು ಮಾಲೆ ಮಾಡುವ ನಿಖಿಳ ಕುಸುಮಗಳನ್ನು ಕೊಯ್ದು ಮಾಲೆ ಮಾಡುವ ನಿಖಿಳ ಕುಸುಮಗಳನ್ನು ಕೊಯ್ದು ಕುಸುಮಗಳನ್ನು ಕೊಯ್ದು ಕುಸುಮಗಳನ್ನು ಕೊಯ್ದು ಕುಸುಮಗಳನ್ನು ಕೊಯ್ದು ಮಾಲೆ ಮಾಡುವ ನಾವು ಮಾಲೆ ಮಾಡುವ ಮಾಲೆ ಮಾಡುವ ಮಾಡುವ ಮಾಲೆ ಮಾಡುವ ನಿಖಿಲ ಕುಸುಮಗಳನ್ನು ಕೊಯ್ದು ಕುಸುಮಗಳ ಕೊಯ್ದು ನಿಖಿಲ ಕುಸುಮಗಳನ್ನು ಕೊಯ್ದು ನಿಖಿಲ ಕುಸುಮಗಳನ್ನು ಕೊಯ್ದು ಕೊಯ್ದು
ಕೊಯ್ಯಬೇಕು ಎನ್ನುವಂತಹ ಆಸೆ ನನಗಾಗಿದೆ. ಎಲ್ಲರೂ ತಿರುಗಾಟ ಮುಗಿತಾ ಬಂತು, ನಮ್ಮದು ತಿರುಗಾಟ ಪ್ರಾರಂಭವಾಗುವುದು. ಹೌದಲ್ಲ? ಏನೇ ಆಗಲಿ, ಈ ತಿರುಗಾಟ ಮಾಡುವಂತಹ ಸಂದರ್ಭದಲ್ಲಿ ಮೊದಲಾಗಿ ನನಗೆ ಹೋಗಬೇಕಾದದ್ದು ನಮ್ಮ ವನವಿಹಾರಕ್ಕೆ. ಉಪವನವನ್ನು ಸೇರಬೇಕು. ಉಪವನದಲ್ಲಿರುವಂತಹ ಸುಮಗಳನ್ನೆಲ್ಲವನ್ನು ಕೊಯ್ಯಬೇಕು ಅಲ್ವಾ? ಮಾಲೆ ಮಾಡಿ ಸುಮಗಳನ್ನು ಕೊಯ್ದು ಮಾಲೆ ಮಾಡಿ ಮುಡಿಗೆ ಇರಿಸಿಕೊಳ್ಳಬೇಕು. ಹೌದಲ್ಲ? ಮಾಲೆ ಮಾಡುವುದರಲ್ಲಿ ಯಾರು ಜಾಣೆ? ಯಾರು? ಅವಳೆ ಹೂವಾಡಗಿತ್ತೆ ಮಗಳಳು. ಹೌದಾ? ಹೌದಾ? ಆಯ್ತು, ನೀನಲ್ಲದಿದ್ರೆ ಅವಳಲ್ಲದಿದ್ರೆ ನೀನಿದ್ದೇನೆ. ಯಾರಾದ್ರೆ ಏನಂತೆ? ಕೆಲಸ ಆದ್ರೆ ಆಯ್ತು ನಮಗೆ. ಸರಿ, ಹೂವನ್ನು ಕೊಯ್ಯುವುದು ಮಾತ್ರವಲ್ಲ, ಜಲಕೇಳಿಯನ್ನು ಆಡಬೇಕು. ಜಲಕೇಳಿಯನ್ನು ಆಡಿ ಆಮೇಲೆ ಹೊಸದಾಗಿ ಒಂದು ಸೀರೆಯನ್ನು ಕೊಟ್ಟಿದ್ದಾರೆ ನನ್ನಪ್ಪ. ಅದನ್ನು ಉಟ್ಟುಕೊಂಡು ಮತ್ತೆ ತಿರುಗಾಟ ಮಾಡಿಕೊಂಡು ಬರಬೇಕು. ನೀನು ಬರ್ತೀಯಲ್ಲ? ಯಾವ ಹೂ? ನೀನ್ ಯಾವ ಹೂ ಕೊಯ್ತಿ? ನಾನು ಮಲ್ಲಿಗೆ. ಮಲ್ಲಿಗೆ ಬೆಳಿಗ್ಗೆ ಮೆಲ್ಲಗೆ ಹೋಗು. ನೀನು? ನನಗೆ ವಂತಿಗೆ. ಯಾವುದು? ಸೇವಂತಿಗೆ. ಸೇವಂತಿಗೆ. ನೀನು ಸಂಪಿಗೆ ಮರಕ್ಕೆ ಹೋಗುವಾಗ ಜಾಗರೂಕಗಳಾಗಿರ್ಬೇಕು. ಯಾಕೆ? ಮರದಡಿಯಲ್ಲಿ ಯಾರಾದ್ರೂ ಇದ್ರೆ ಹಾಗಾಗಿ ತಡ ಮಾಡು, ಸರಿಯಲ್ಲ. ವಿಧ ವಿಧವಾದಂತಹ ಹಸುಗಳನ್ನು ಕೊಯ್ಯುತ್ತಾ ಅವಸರವಾ? ಹಾಗಾದ್ರೆ ಇನ್ನೊಂದು ಸ್ವಲ್ಪ ಕುಣಿದು ಮತ್ತೆ ಹೋಗುವ. ಹೌದಾ? ಹೋಗು. ಮತ್ತೆ ಸೆಕೆ ಆಗ್ತಾ ಉಂಟು. ಹೌದು. ಹಾಗಾದ್ರೆ ಸೆಕೆ ಆದ್ರೆ ಏನ್ ಮಾಡ್ಬೇಕು? ಮಂದಮಾರುತ ಹಾಯಾಗಿ ಬೀಸುತ್ತಾ ಇದ್ದಾನೆ. ಮಂದಮಾರುತನಿಗೆ ತನುವನ್ನು ಒಡ್ಡಿ ಹಾಗೆ ನಮ್ಮದಾದಂತಹ ಆಯಾಸವನ್ನು ಕಳೆದು ಮತ್ತೆ ನಾವು ಮಂದಮಾರುತ ಇಲ್ಲ ಈಗ. ಮಂದಮಾರುತ ಇಲ್ಲ, ಅಲ್ಲಿ ಹೋಗ್ಬೇಕು. ಪರಿಪರಿಯ ಕುಸುಮಗಳ ಹಾಗಾಗಿ ಏರಿ ಬಂದ ತುರಗವನ್ನು ಪಕ್ಕದಲ್ಲಿರುವಂತಹ ಮರಕ್ಕೆ ಕಟ್ಟಿ ಬಿಟ್ಟೆವು. ಅಷ್ಟು ಹೊತ್ತಿಗೆ ಎಲ್ಲಿತ್ತಲೂ ಗೊತ್ತಿಲ್ಲ, ಮದ ತುಂಬಿದ ಆನೆ ನಮಗೆ ಎದುರಾಗಿ ಬಂತು. ತೆಗೆದ ಶರ ಕಿವಿಗೆ ಜೋಡಿಸಿದೆ, ಬಿಡುತ್ತೇನೆ ಎನ್ನುವುದೇ ಸಂಕಲ್ಪಿಸಿದ್ದೆ. ತಡ ನೀನು ಬಿಲ್ಲು ತೋರಿಸಿದ್ದೆ ನಿನ್ನ ಬಿಲ್ಲು ನೋಡಿ ಒಬ್ಬ ಇವಂದ ಹೇಗೆ ಬಿಲ್ಲು ಹೀಗೆ ತೋರಿಸಿದ್ದೆ ತಡ ಅಲ್ಲಿಗೆ ಸ್ವಾಮಿಯೇ ಶರಣು ಬಂದು ಹೋಯ್ತಲ್ಲ. ಅದಲ್ಲ ನಾನು ಮತ್ತೇನ ಅದಲ್ಲಿ ನೋಡು ಎಂತದ್ದು, ಆಕಾಶದಲ್ಲಿ ನಕ್ಷತ್ರಗಳ ಮಧ್ಯೆ ಚಂದ್ರನು ಹೇಗೆ ಶೋಭಾಯಮಾನವಾಗಿ ಶೋಭಿಸುತ್ತಾನೋ ಹಾಗೆಯೇ ತರುಣಿ ಮಣಿಯರ ಗುಂಪಿನಲ್ಲಿ ಒಬ್ಬಳಾಗಿ ವಿಷಜಾಕ್ಷಿ ಶೋಭಿಸ್ತಾ ಇದ್ದಾಳೆ. ತುಸು ಹೊತ್ತು ಅವರು ಏನು ಮಾಡುತ್ತಾರೆ ಎನ್ನುವುದನ್ನು ಗಮನಿಸುತ್ತಾ ಇರೋಣ. ನೋಡುವ ಕಾಣುತ್ತಿಲ್ಲ ಕೌತುಕವನು ಸತಿಯ ರಾಕ್ಷಣ ಜಾಣೆ ಪದ್ಮಾವತಿಗೆ ತೋರಿ ಶ್ರೀನಿವಾಸನ ಮೇಳನಯನೇ ನೋಡೆ ತುರಗರೇ ಬರುವನ ಏನು ಜೂರ್ಯ ಬಹುತ ನಮಗೋ ಜಗದೀಶ ಬರಗ ಏನು ಚೌರ್ಯ ಭರತನಗುವುದು ಜಗದ
ಈಗ ನಮ್ಮ ಇಲ್ಲಿಲ್ಲ. ಮತ್ತೆ ಎಲ್ಲಿ? ಆನೆ ಬಂದದ್ದು ಹೌದು. ಹಾ. ನಾನು ಸುತ್ತಾಡುವಂತಹ ಸಂದರ್ಭದಲ್ಲಿ ಹಾ. ಆನೆ ಬಂತಮ್ಮ. ಆನೆ ಬಂತ? ನನ್ನನ್ನು ಬೆನ್ನಟ್ಟಿಕೊಂಡು. ಅಯ್ಯೋ ದೇವ್ರೆ, ನಿನಗೇನಾಗಿಲ್ವಾ? ನನಗೇನಾಗಿಲ್ಲ ಇವತ್ತು. ನಿನ್ನನ್ನು ನೋಡಿಯೇ ಆನೆ ಹೋದದ್ದು. ಹಾಗಲ್ಲ, ಮತ್ತೆಂತದ್ದು? ಆ ಕಾಲಕ್ಕಾಗುವಾಗ ಹಾ. ನಮ್ಮ ಉಪವನಕ್ಕೆ ಇಬ್ಬರು ಪರಪುರುಷರಾಗ ದೇವರೇ, ಪರಮೇಶ್ವರು. ಹೌದಮ್ಮ. ನಮ್ಮ ಉಪವನಕ್ಕೆ? ಹೌದು. ಅವರನ್ನು ಓಡಿಸ್ಬೇಕಿತ್ತು ನೀನು. ಅವರನ್ನು ಓಡಿಸುದೇನು? ಸರಿ. ಆನೆಯನ್ನು ಓಡಿಸುದೇ ಅವರು. ಅವರನ್ನು ಓಡಿಸಿದ್ದು. ತುರಗವನ್ನು ಏರಿಕೊಂಡು ಇಬ್ಬರು ಪರಪುರುಷರ ಆಗಮನವಾಯಿತು. ಹೇಗಿದ್ರು ನೋಡ್ಲಿಕ್ಕೆ? ಮರಕ್ಕೆ ಕಟ್ಟಿ ಹಾಕಿ ಹಾ. ಬಂಡೆ ಕಲ್ಲನ್ನು ಏರಿ ಹಾ. ಬಿಲ್ಲನ್ನೆತ್ತಿ ಬಾಣ ಪ್ರಯೋಗಿಸಿದೆ ತಡ ಆನೆ ಶರಣು ಬಂದು ಓಡಿ ಹೋಯ್ತು. ಹಾಗಾದ್ರೆ ಅದು ಕಾಡಿನ ಆನೆ ಅಲ್ಲ, ಅದು ಸಾಕಿದ ಆನೆ ಇರ್ಬೇಕು. ಈಗ ಆನೆ ಮಾವುತ ಅಂತ ಹೇಳುದ? ಆನೆ ಮತ್ತೆ ಮಾವುತ? ಆನೆ ಮಾವುತ ಅಲ್ಲ, ಅದು ಕಾಡಾನೆ. ಕಾಡಾನೆ? ಹೌದು. ದೇವರೇ, ಕಾಡಾನೆ ಓಡಬೇಕಿದ್ರೆ ಅವರು ಹೇಗಿರ್ಬೇಕಾದ್ರೆ? ಹೇಗಿರ್ಬೇಕು? ಹೇಗಿದ್ದಾರೆ? ಒಬ್ಬನನ್ನು ನೋಡ್ಬೇಕು. ಹಾ. ಸಾಕ್ಷಾತ್ ಮನ್ಮತ. ಮನ್ಮಥ? ಮತ್ತೆ ಮತ್ತೊಬ್ಬ ಅಂಗದರ ಬಾಬ ಹನುಮಂತ. ಅದು ನಿನಗೇ ಹೇಳು. ನಮ್ಮ ಉಪವನಕ್ಕೆ ಬಂದಿದ್ದಾರೆ. ಹೌದು. ನಾವು ನೋಡಿದ್ದೇವೆ. ಹಾ. ವಿಚಾರಣೆ ಮಾಡಬೇಕಾದ್ದು ನಿನ್ನ ಕರ್ತವ್ಯ. ಅಯ್ಯೋ ದೇವರೇ, ನಾನು ನಾನು ಹೋಗಿ ವಿಚಾರಣೆ ಮಾಡ. ವಿಚಾರಣೆ ಮಾಡುದಾ? ನಾನು ಹಾಗೆಲ್ಲ ಹೋಗ್ಲಿಕ್ಕೆ ಆಗುತ್ತದ? ರಾಜಕುಮಾರಿ ಆದವಳು ನಾನು. ಹೋಗುದು ಬೇಡ. ಹಾ. ಅವ್ರು ಯಾರು ಅಂತ ನೋಡ್ಬೋದಲ್ವಾ? ನೋಡ್ಬಹುದು, ಹಾಗೆಲ್ಲ ನೋಡ್ಲಿಕ್ಕೆ ಆಗುದಿಲ್ಲ. ಮತ್ತೆ ಹೇಗೆ ನೋಡಿ? ನೀವು ಹೇಗೆ ನೋಡಿದ್ದು? ನಾವು ಇದ್ದು ನೋಡಿದ್ದು. ನೀವು ಇದ್ದು ನೋಡಿದ್ದಲ್ವಾ? ಹೌದು. ನಾನು ನಿಮ್ಮ ಬಳಿಯಲ್ಲೇ ಇದ್ದು ಕತ್ತು ನೋಡುತ್ತೇನೆ. ಆದೀತು ನೋಡಿ. ಅವರು ಕತ್ತು ನೋಡ್ತಾರಂತೆ, ನಾವು ಎತ್ತು ನೋಡುವ. ಸತಿಯರುವುದಕ್ಕೆ ಸತಿಯರುವುದ ಕೇಳಿ ಪದ್ಮಾವತಿಯು ಕಂಡಳು ಮೆರೆವಾ ವೆಂಕಟಪತಿಯ ರೂಪವ ಪದ್ಮಾವತಿಯು ಕಂಡಳು ಮೆರವ ವೆಂಕಟಪತಿಯ ರೂಪವ ಕಂಡಳು ಪದ್ಮಾವತಿಯು ಕಾಡಳು ಕಂಡಳು ತಳಿದಳು ಅಚ್ಚರಿಯನು ತಳಿದಳು ಅಚ್ಚರಿಯನು ಮನದೊಳಗೆ ತಳಿದಳು ಅಚ್ಚರಿಯನು ಮನದೊಳಗೆ ಸತಿ ಶಿರೋಮಣಿ ನುಡಿದಳಾಗ ಸತಿ ಶಿರೋಮಣಿ ನುಡಿದಳಾಗ ಗೆಳತಿಯರಳು ಬೇಡಿದಳು ಕಳುಹಿರಿ 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 ಹಿತವಚನದವನ ಮೇಲೆ ಶ್ರೀಹರಿಯ ನುಡಿಸಿದರು ಪದ್ಮಾವತಿಯು ಕಂಡಳು ಪದ್ಮಾವತಿಯು ಕಂಡಳು ಆ ಆ ಆ
ನೋಡಿದಿರಲ್ವ ನೀವು? ಕದ್ದು ಕೂಡ ಇಷ್ಟು ನೋಡ್ಲಿಕ್ಕೆ ಆಗ್ತದೆ. ಕದ್ದು ನೋಡಿದಂತೆ ನಾನು ಇದ್ದು ಅಷ್ಟು ಬೇಗ ಬಂದಿದ್ದೇನೆ. ಕದ್ದು ನೋಡುವುದೇ ಇಷ್ಟು ಹೊತ್ತು. ಎದುರಿಗಿದ್ರೆ ಹಾಗೆಲ್ಲ ನೋಡ್ಲಿಕ್ಕೆ ಆಗುದೇ ಬೇಗ ಬರ್ಬೋದು. ಹೌದು. ಈಗ ನೋಡಿದಿರಲ್ವ ನೀವು? ಪುರುಷರು ಹಾಗೆಲ್ಲ ಆಗಮನ ಮಾಡಬಹುದು ನಮ್ಮ ಅವನ ಬಗ್ಗೆ ವನಕ್ಕೆ? ಹಾಗಾದ್ರೆ ನೀನು ಕೇಳ್ಬೇಕಲ್ವಾ? ಕೇಳಬೇಕು, ಬಿಡಬಾರ್ದು, ಕಳಿಸ್ಬೇಕು ಅವರನ್ನು. ಹೇಗೆ? ಹೇಗೆ? ತೊಳು, ತೊಳು, ತೊಳು. ಹೋಗಿದೆ ಅಷ್ಟು ನೋಡಿದ. ಯಾರನ್ನು? ಇವನನ್ನು ಕಳುಹಿರಿ. ಹಾಗೆ ಇದ್ದ ವಚನದಲ್ಲಿ ನಾನೇ ಆಗ್ಬೇಕಾ? ನೀನೇ ಆಗ್ಬೇಕು. ಹೋಗ್ತಾನೆ. ಹೋಗು. ಯಾರು 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 ಅಂತಾದ್ರೆ ಯಾರು ನೀನು ಹೊರಗುಳಿದನೆ ಕಾರಣಗಳ ಬೇಳುಗಮನೆ ನಾರಿಯು ಸರ್ಜರಿ ಪವನನೆ ಏರಿಗಯವ ಪುರುಷ ನೀರು ಈ ರೀತಿಯೊಂದು ನಿಲ್ಲದಾರ ನುಡಿದನೆಲ್ಲ ನೀನು ಯಾರು ನೀನು ವರ ಪುಳಿ ಅವಳು ನೋಡುವಾಗಲೇ ಗೊತ್ತಾಗ್ತದೆ. ಎಂತದು? ಸ್ವಲ್ಪ ಇದು ಸಣ್ಣ ಮೆಣಸಿನಕಾಯಿ ಉಂಟಲ್ಲ, ಖಾರ ಜೋರು ಉಂಟು. ಹೌದು, ನನಗೆ ಅದು ಹಿಂದೆ ಎರಡಾಗುವ. ಹೇಳ ನಾನು ನಾನು ಯಾರು? ನಾನು ನಾನೇ ಕೇಳುದಲ್ಲ. ಅದೇ ಕೇಳು. ಯಾರು ನೀನು? ಯಾರ ಹಾಗ ನೀವೇ ಹೇಳಿದಲ್ಲ ಇಷ್ಟ ವಚನ ಅಂತ. ಇದ್ದ ವಚನ ಯಾರಲ್ಲಿ? ಯಾರಲ್ಲಿ? ಯಾರ ನೀನು? ಯಾರು? ಹಾಗೆ ಹಾಗೆ ಅದು ಹಾಗೆ. ಯಾರ ನೀನು? ಯಾರ ನೀನು? ಓ ದೇವರೇ, ನನಗೆ ನನ್ನಿಂದ ಆಗ್ಲಿಕ್ಕಿಲ್ಲ, ನೀನೇ ಹೇಳಪ್ಪ. ಮತ್ತೆ ಯಾರು ಹಬ್ಬ ಯಾರಿದ್ರಲ್ಲಿ? ಸರಿ ಕಣ್ಣು ಕಣ್ಣು ಕಾಣ್ತದೆ. ಕಣ್ಣು ಕಾಣ್ತದೆ. ಅದೇ ಇಲ್ಲಿ ಬರ್ತದೆ ಕಾಣುದಿಲ್ಲ ಇವರಿಗೆ. ನಿಮ್ಗೆ ಬರ್ತದ್ದು ಕಾಣದ ಇಲ್ಲ. ಎಲ್ಲ ಏನ್ ಬರ್ತಿದೆ? ಏನು ಬರ್ತಿದೆ? ಅಪ್ಪಣ ವಿನಃ ಪ್ರವೇಶ ಇಲ್ಲ. ಒಳ್ಳೇದಾಯ್ತು, ಎಂತದು? ನಾವು ಕರ್ಕೊಂಡು ಸಹ ಬರ್ಲಿಲ್ಲ. ಯಾರನ್ನು? ಅಪ್ಪನ ವಿನ ಪ್ರವೇಶ ಇಲ್ಲ. ಹಾ ಹಾ ಅವ್ರು ಪ್ರಾಯದವರು ನಕ್ಕು ನಕ್ಕು ಮಾಡ್ತಾರೆ, ಸುಮ್ಮನೆ ಸೊರೆ. ತೊರೆ ಮಾಡಿ. ಹಾ, ನಾವು ಅಪ್ಪನನ್ನು ಕರ್ಕೊಂಡು ಬರ್ಲಿಲ್ಲ. ಅಯ್ಯೋ ದೇವರೇ, ಅಪ್ಪಣೆ ವಿನಃ ಪರ ಪುರುಷರಿಗೆ ಆಗಮನವಿಲ್ಲ. ಪುರುಷರಿಗೆ ನಮಗೆ ಪ್ರವೇಶ ಬೇಕು. ನಮಗೆ ಪ್ರವೇಶ ಬೇಕು ಅಂತ ಹೇಳಿ. ಅಯ್ಯೋ ದೂರ 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 ಎಷ್ಟು ದೂರ? ಒಂದು 7 ಹೆಜ್ಜೆ ಮುಂದೆ. ಹಾ? ಎಂತ ಭಯ ಸರಿ ಇಲ್ಲ. ಏನು? ಹೆಣ್ಣು ಮಕ್ಕಳಿಗೆ ದೂರ ಆದ್ರೆ ಮಾತಾಡುವ ಕ್ರಮ ಇಲ್ಲ. ಹಾ ಹಾ. ಆಗ ಇದು ಎಷ್ಟು ದಿನ ಆಯ್ತು? ಯಾಕೆ ಮಾತಾಡುವ ಅಂತರ ಬೇಕು ಅಂತ ಹೇಳಿದವರು? ಅಂತರವಿರಿಸಿ ಮಾತಾಡಿ ಅಂತ ಹೇಳಿದ್ದು ನಾನು. ಒಂದು 7 ಹೆಜ್ಜೆ ಮುಂದೆ. ಅಂತರದ್ದು ಇನ್ನು ಮುಗಿಲಿಲ್ಲ. ಮುಗಿಲಿಲ್ಲ, ಇಲ್ಲಿ ಕೂಡ ಬೇಕು. ಈಗ 4ನೇ ಅಲೆಯಲ್ಲಿ ಉಂಟು. 4ನೇ ಎಷ್ಟು ಅಲೆ ಉಂಟು ಮಾರೆ. ಹಾ. ನೀನು ಹೇಳುವಾಗಲೇ ಬಾಯರಿಗೆ ಆಗ್ತದೆ. ಹಾ. ನೋಡು, ಈಗ 7 ಅಂತರ ಮುಂದೆ ಅಲ್ವಾ? ಹೌದು. ಲೆಕ್ಕ ಮಾಡು ಸುದೇವ. 7 ಹೆಜ್ಜೆ ಮುಂದೆ 1 2 3 ಅಯ್ಯೋ ದೇವ್ರೇ, ಹಾಗಲ್ವಾ? ಮತ್ತೆ ಹೇಗೆ? ಒಂದು 7 ಹೆಜ್ಜೆ ಹಿಂದೆ. 7 ಹೆಜ್ಜೆ ಹಿಂದೆ ಹಿಂದೆ ಮುಂದೆ ಬರಬೇಡಿ ಆಯ್ತಾ? ಆ 1 2 3 4 ನಿಮ್ಗೆ ಭಾಷೆ ಅರ್ಥ ಆಗುದಿಲ್ವಾ? ನಿಲ್ಲು ಸಮಾಧಾನ. ಎಂತದು? ಆಯ್ತಲ್ಲ, ಹಾ. ನಿಮ್ಮ ಮದುವೆಯ ಶುಭಾಶಯಗಳು. ಯಾರು ಹೇಳಿದ್ರು ಮದುವೆ? ಯಾರ ಆಯ್ತಲ್ಲ, ಹೇಳಿ. ನನ್ನ ಅಜ್ಜಿ ಹೇಳಿದ್ದಾರೆ, ಏನು ಅಂತ? 7 ತುಲಿದ್ರೆ ಈ ಮದುವೆ ಆದಾಗೆ ಚಪ್ಪೆ ಬದಿ ಅಂತ. ಹೇಳುದು. 7 ಹೆಜ್ಜೆ ತುಲಿದ್ರೆ ಆ ಸಪ್ತಪದಿ. ಚಪ್ಪೆ ಬದಿ. ನಾವು 7 14 14 21 ಯಾವತ್ತು ಒಟ್ಟಿಗೆ ತುಳಿಯುವ. ಬಾ ಹೋಗು. ಅದು ಹಾಗಲ್ಲ. ಮತ್ತೆ? ಈ ವನ ನಮ್ಮವನ, ಎಂತದು? ಈ ವನ ನಮ್ಮವನ, ಜೀವನ. ನಮ್ಮದು, ಆ ಮರ, ನನ್ನದು, ಆ ಬಳ್ಳಿ, ನನ್ನದು, ಆ ಹೂ, ನನ್ನದು, ಆ ಗಿಡ, ನನ್ನದು, ನಾನು. ನನ್ನದು. ಅದಲ್ಲ, ನೀನಲ್ಲ, ನೀನಲ್ಲ. ನನಗೊಂದು ಅವಕಾಶ ಕೊಡಿ ಇಲ್ವಾ? ಆ ಮರ ಯಾರ್ದು? ನಮ್ಮದು, ಆ ಕೊಳ್ಳ ನಮ್ಮದು, ಆ ಗಿಡ ನಮ್ಮದು. ನಾನು. ನೀನು ಮಂಗ. ಸಾಕಾ? ಅವಕಾಶವನ್ನು ಒಳ್ಳೆ ಉಪಯೋಗಿಸಿಕೊಂಡ್ಲ ಅವಳು. ನೀನಲ್ಲ.
ಹಾಗಾಗಿ ಹಾ. ಇದು ಹಾ. ಈ ನನ್ನ ಅಪ್ಪನಿಗೆ ಸೇರಿದಂತಹ ವನ ಇದು. ಹಾ. ಅಪ್ಪನ ವಿನಃ ಯಾವುದು ಪ್ರವೇಶ ಮಾಡುವ ಹಾಗಿಲ್ಲ. ಬಂದ ಹಾಗೆ ಹಿಂದೆ ಹೋಗಿ 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 ಬಂದ ಹಾಗೆ ಬಂದ ಕಾರ್ಯ ಪೂರ್ಣವಾಗದೆ ಬಂದ ಕಾರ್ಯ ಪೂರ್ಣವಾಗದೆ ಗುಂಪಿನಲ್ಲಿ ಒಬ್ಬಳಾಗಿ ಬಿಸಜಾಕ್ಷಿಯಂತೆ ಶೋಭಿಸ್ತಾ ಇದ್ದಾಳೆ. ನಾನು ಯಾರ್ಯಾರನ್ನೋ ಹೇಳಿದ್ದಲ್ಲ. ಹೌದು. ಗುಂಪಿನ ಮುಂದೆ ಇರುವಂತಹ ಆ ಸುಂದರಿ ತರುಣಿಯನ್ನೊಮ್ಮೆ ಕಾಣಂತೆ. ಎಂತದ್ದು? ಎಂತಹ ಚೆಲುವ ಅವಳದ್ದು. ಯಾರದು? ಪಚ್ಚೆ 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 ಹಸಿರು ಸೀರೆ. ಅದು ನಾನು ಸಂಸ್ಕೃತದಲ್ಲಿ ಹೇಳಿ. ಸಂಸ್ಕೃತದಲ್ಲಿ ಪಚ್ಚೆ ನೋಡು. ಚಿಮ್ಮುವ ತಾರುಣ್ಯ ಹೊಮ್ಮುವ ಲಾವಣ್ಯ ಭ್ರಮರ ಕುಂತಳಿ ಶಂಕದ ಕೊರಳು ನೀಲ ಬೆರಳು ಚಂದ್ರ ಪಾಲ ಕನ್ನಡಿಯ ಕಪೋಲ ಕಾಮನ ಬಿಲ್ಲ ಹುಬ್ಬು ಪೀನ ಪಯೋದರ ತುಂಬು ನಿತುಂಬ. ಆಹಾ, ಅವಳನ್ನು ಹೊಗಳುವುದಕ್ಕೆ ಶಬ್ದ ದಾರಿದ್ರ್ಯ ಉಂಟಾಗುತ್ತಾ? ಅದು ದರಿದ್ರದನ್ನೇ ಹೊಗಳ್ಬೇಕು ನೀನು. ಎಂತದು? ಅದು ದರಿದ್ರ. ಅದು ಒಂದು ನಿನಗೆ ಸುಂದರವಾಗಿ ಕಾಣ್ತದ ಇಲ್ವಾ? ಅದು ಹಾಗೆ ಸೌಂದರ್ಯದ ಸಾಕ್ಷಾತ್ಕಾರವಾಗುವುದು ವ್ಯಕ್ತಿಯ ಮಾನಸಿಕವಾದ ಸಂಸ್ಕಾರ ನೋಡುವ ಭಾವನೆಯಲ್ಲಿದೆ ಹೊರತು ಉಪಾಧಿ ಅಂತ ವಸ್ತುವಿನಲ್ಲಿಲ್ಲ. ಈಗ ಒಬ್ಳು ನನಗೆ ಚಂದ ಕಂಡ್ರೆ ನಿನಗೆ ಚಂದ ಕಾಣಬೇಕು ಅಂತೇನೂ ಇಲ್ಲ. ಈಗ ನನಗೆ ಅವಳು ಚಂದ ಕಂಡು ನಿನಗೆ ನನಗೆ ಅವಳು ಅದು ಒಂದು ಸೌಂದರ್ಯವ ಅಲ್ವಾ? ಮತ್ತೆ ಸೌಂದರ್ಯ ಅಂತ ಹೇಳಿದ್ರೆ ಯಾವುದು? ಹಾಕೋ ಅಲ್ಲಿ ಅವಳ ಇದು ಇದು ಅದು ಇದು ಚಂದ ಅದಲ್ಲ. ಮತ್ತೆ ಇದು ಮುಂದಿದಲ್ಲ. ಮತ್ತೆ ಹಿಂದಿದ್ದು ಓಕೆ. ಓ ಆಕೆ. ಓ ಆಕೆ. ಆಕೆ ಆಕೆ ನೋಡು ಎಂತ ಸೌಂದರ್ಯ. ನೀನು ಬದಿಗಿಲ್ಲ. ಸ್ವಲ್ಪ ಉದ್ದ ಆಗಬೇಕಿತ್ತು. ಇವಳೆ ನೋಡು ಅವಳ ಹಣೆ ನೋಡು. ಹಣೆ ಒಂದು ಅದು ಇದು ಭೂತದ ಮಣೆ ಆಗಿ ಅವಳ ಪುರ್ಬು ನೋಡು. ಪುರ್ಬು ಅದು ಇದು ಕರ್ಸಲೆ ಆಗಿ. ಹೌದಾ? ಹೌದದು. ಕಣ್ಣು ನೋಡು. ಏನಾಗಿದೆ? ಪಿಲಿ 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 ಪಿಲಿ. ಇದು ಸಿಗಿದಿತ್ತಂತ ಇದು ಕರಬೂಜ. ಹೌದು. ಇದು ಸೊಂಟ ಪಾಡುವಾಳ. ಯಾರು? ಅವಳ ಕೈ ಮುಖ ನೋಡುವ ಹಾಗೆ ಕಾಣ್ತದೆ. ಪಡುವಾಳ ಕಾಯಿ ಹಂಸಪಾದ ಅವಳದ್ದ. ಅದು ಸೌಂದರ್ಯ. ಹೌದಾ? ಹೌದಪ್ಪ. ಅದು ಹಾಗೆ ಅಲ್ವ? ಹೌದು. ಮೆಚ್ಚಿದವನಿಗೆ ಮಸಣದಲ್ಲೂ ಸುಖ ಅಂತ. ಹಾಗಲ್ಲ ನೋಡು. ಇದು ಯಾರಾದ್ರೂ ಹೋಲಿಕೆ ಕೊಡುವಾಗ ಹೋಲಿಕೆ ಕೊಡುವಾಗ ಹೂವಿಗೆ ಹಣ್ಣಿಗೆಲ್ಲ ಹೋಲಿಕೆ ಕೊಡ್ತಾರೆ. ನೀನು ಎಂತದೆಲ್ಲ ತರಕಾರಿಗಳಿಗೆ ತರಕಾರಿಗೆ ಅಂದ್ರೆ ಎಲ್ಲರೂ ಇದ್ದ ಹೂವಿಗೆ ಹಣ್ಣಿಗೆ ಕೊಟ್ರೆ ಮತ್ತೆ ತರಕಾರಿಗೆ ಬೇಸರ ಆಗುದಿಲ್ವೇನು? ಅದಕ್ಕೆ ಅದು ಸ್ವಲ್ಪ ಬೇಸರ ಬೇಡ ಅಂತ ಅದಕ್ಕೆ ಕೊಟ್ಟದಷ್ಟೇ. ನಮ್ಗೆ ಉಂಟಲ್ಲ ಅವಳ ಕೈ, ಅವಳ ಹುಬ್ಬು, ಅವಳ ತುಟಿ, ಪುಣ್ಯಾತ್ಮ, ಅವಳ ಗಲ್ಲ, ಅವಳ ಮುಖ. ನಾನಲ್ಲ ಪುಣ್ಯಾತ್ಮ. ಅದೇ ಯಾರನ್ನು ನೀನು ಹೊಗಳುದು? ನಾನು ಅಷ್ಟು ಸೌಂದರ್ಯವತ್ತೆ. ಇದು ಸೌಂದರ್ಯವ? ಮತ್ತೆಂತ? ನಿನ್ನ ಮುಖ ಹೇಗುಂಟು ಗೊತ್ತುಂಟಾ? ಸಾರ್ವಜನಿಕ ಬಾವಿಯ ಬದಿಯಲ್ಲಿರುವ ಹಳೇ ಕೊಡಪಾನದ ಹಾಗುಂಟು. ಅದಕ್ಕೂ ಕೂಡ ಯೋಗ ಬೇಕು. ಎಂತದು? ಸಾರ್ವಜನಿಕ ಹೆಣ್ಣು ಮಕ್ಕಳು ಬಂದು ಕೈ ಹಾಕಿ ಒಮ್ಮೆ ನೀರು ತೆಗೆಯುವುದಿಲ್ವಾ?
ನನ್ನ ಚಟ ಜೋರುಂಟು ನಿನಗೆ. ಈಗ ನಾನು ಅವಳ ಹತ್ರ ಮಾತಾಡಿಸ್ಬೇಕು. ಏನು ಧೈರ್ಯ ಬರುವುದಿಲ್ಲ ನೀನು? ಧೈರ್ಯ ಒಂದು ಹುಡುಗನಾಗಿ ಯಾಕೆ ಸತ್ಯ ಪುಣ್ಯ? ಧೈರ್ಯ ಹುಟ್ಟಿದ್ದು ಮಾತ್ರ. ಹೆಣ್ಣು ಮಕ್ಕಳಲ್ಲಿ ಮಾತಾಡಬೇಕಾದ್ರೆ ಧೈರ್ಯ ಎಂತಕ್ಕೆ? ಧೈರ್ಯ ಸರ್ವತ್ರಕ್ಕೆ ಸಾಧನ. ನೋಡು, ನಾನು ಬೇಕಾದ್ರೆ ನಿನಗೆ ತೋರಿಸ್ತೇನೆ, ನನ್ನನ್ನು ನೋಡಿ ಅನುಸರಿಸು, ನೋಡಿ ಕಲಿ, ಮಾಡಿರ್ತೀನಿ. ಹೌದು, ಆಮೇಲೆ ನನ್ನ ಹಾಗೆ ಅನುಸರಣೆ ಮಾಡಿ ನೋಡು ಹೇಗೆ ಹೋಗ್ಬೇಕು. ಹೋಗಿ ಏನಾಯ್ತಾ ನಿನಗೆ? ಅದಕ್ಕೆ ನೀನೇ ಸರಿ ಮಾರ್ಯ. ಅವಳ ಮುಖ ನೋಡುವಾಗಲೇ ಹೆದರಿಕೆ ಆಗ್ತದೆ. ಮತ್ತೆ ನಿನ್ನನ್ನು ಹಿಡ್ಕೊಂಡು ಬಂದಿದ್ದನಲ್ಲ, ನನ್ನ ತಲೆಗೆ ನಾನು ಜಜ್ಜಿಗಳು. ವಿಶೇಷ ದೊಡ್ಡ ಬೋಳೆ ಕಣ್ಣು ಮಾಡ್ತಾಳೆ ಅವಳು. ನಾನು ಮಾತಾಡಿಸ್ತೇನೆ, ನೀ ಮಾತಾಡಿಸು. ಓ ಕೋಮಲೆ. ಏನು ಕೋಮಲೆ ಎನ್ನುವಂತ ಒಳ್ಳೆ ಶಬ್ದದಿಂದ ನಿನ್ನನ್ನು ಕರೆಯದೆ ಮತ್ತೆ ಹೇಗೆ ಕರೆಯಲಿ ಹೇಳು? ಅಷ್ಟು ಸೌಂದರ್ಯವತಿ ನೀನು. ನೋಡು, ಏನು ನಿನ್ನನ್ನು ಕಂಡ ಮೇಲೆ ಮಾತಾಡಿಸ್ಬೇಕು ಅಂತ ಮನಸ್ಸಾಗಿದೆ. ಬಂದ ಹಾಗೆ ಹಿಂದೆ ಹೋಗುವುದಕ್ಕೆ ಹೇಳಿದೆಯಲ್ಲ, ನಾವು ಹಾಗೆಲ್ಲ ಹಿಂದೆ ಹೋಗುವವರಲ್ಲ. ನಾವು ಬರುವಾಗಲೇ ಒಂದು ಬದ್ಧತೆಯನ್ನು ನಿಲ್ಲಿಸಿಕೊಂಡು ಬಂದಿರ್ತೇವೆ. ಇಂತಹ ಸಮಯಕ್ಕೆ ಇಲ್ಲಿಗೆ ಹೋಗಬೇಕು, ಅಷ್ಟೇ ಹೊತ್ತಿಗೆ ನಾವು ಅಲ್ಲಿಂದ ಹೊರಡಬೇಕು. ಇವತ್ತು ಹೊರಡ್ಲಿಕ್ಕೆ ಉಂಟು ನಿಮ್ಗೆ? ಹೌದೌದು, ಬರುವಾಗಲೇ ತೀರ್ಮಾನ ಮಾಡಿಕೊಂಡು ಹೋಗಿದ್ದೇವೆ. ಇವತ್ತಿಲ್ವಾ ಅಂತ ಎಲ್ಲ ಮುಗೀತಂತ ಹೊರಡು? ಇಲ್ಲ ಇಲ್ಲ ಇಲ್ಲ, ಹೋಗಬೇಕಾದ ಸಮಯ, ಮುಟ್ಟಬೇಕಾದ ಜಾಗ ಎಲ್ಲವನ್ನು ಮೊದಲೇ ನಿರ್ಧರಿಸಿಕೊಂಡು ಬಂದ ಮೇಲೆ, ಮುಟ್ಟಬೇಕಾದದ್ದು ಬದ್ಧ ಎನ್ನುವ ತೀರ್ಮಾನಕ್ಕೆ ಬಂದ ಮೇಲೆ ಮುಟ್ಟುತ್ತೇವೆ. ಹಾಗಾಗಿ ಇವತ್ತು ಇಲ್ಲಿ ಒಂದು ಸಣ್ಣ ಕಾರ್ಯ ಉಂಟು. ಏನದು? ಮುಂದೆ ಮೆರವ ತರುಣಿ ಮಣಿಯಲ್ಲಿ ಸಣ್ಣ ಕಾರ್ಯ ಉಂಟು, ಅದು ಮುಗಿಸಿ ಹೋಗುವುದಕ್ಕೆ ಅಡ್ಡಿ ಇಲ್ಲ ಅಂತ. ಮನೆಗೆ ಬಂದ ತೆರದೊಳು ಮಾತನಾಡಬೇಡ ಜೋತೆ ಈ ತೆರದಲ್ಲಿ ನಮ್ಮ ಮನೆಗೆ ಏನು ಸಾಕಿ ಬರುತ್ತೆ ನೀನು ತಾವೆಲ್ಲ ಕೇಳು ಬೇಡು ಯಾರೆಲ್ಲವೋ ಹಾಗೆ ಮಾಡುದಿಲ್ಲ ನಂದು ಹೋಗಿ ಅದು ಅಕ್ಕಿ ಜ್ವರ. ಎಂತ ಅಕ್ಕಿ ಜ್ವರ? ಅತಿ ಜ್ವರ, ಅತಿ ಜ್ವರ, ಚಳಿ ಜ್ವರ ಎಲ್ಲ ಬಿಡಿಸ್ತೇನೆ ನಿಮ್ಮನ್ನು. ಅಕ್ಕಿ ಜ್ವರ ಕಿವಿತ ಕೇಳುದಿಲ್ಲ, ಕಿವಿತ ಕೇಳುದಿಲ್ಲ. ನಿನಗೊಂದೊಂದು ಸಿಗ್ತಾನೆ ಎಲ್ಲ ತಿರಸ್ಕರಿಸಿ ಬಿಟ್ಟದ್ದು. ಅವನ ಬಾಯಿಯನ್ನು ಬಾಯಿ ಹೊಲಿದ್ದೇನೆ ಈಗ ನಾನು. ಹಬ್ಬ ಬಹಳ ಮಾತಾಡ್ತೀರಿ ನೀವು. ಜೋರು ಮಾತಾಡ್ತಾಳೆ ಬಾಯಮ್ಮ. ಯಾರು? ಬಾಯಿಂದ ಅಷ್ಟು ದೊಡ್ಡ ಸ್ವರ ಬರ್ತದಲ್ಲ, ಬಾಯಮ್ಮ. ಹಾಗೆ ಅಂತವ್ರದ್ದು ಪರಿಚಯ ಉಂಟಾ ಅಂತ ನಿನಗೆಲ್ಲ? ಅಯ್ಯೋ ದೇವ್ರೇ, ವಾಸನೆ ವಾಸನೆ ವಾಸನೆ, ದುರ್ವಾಸನೆ, ವಾಸನೆ ವಾಸನೆ, ವಾಸನೆ. ನೋಡು, ಸ್ವಲ್ಪ ಸೀರೆ ಹೆಣ್ಣು ಮಕ್ಕಳ ಸೀರೆ ಎತ್ತದ್ದು. ಅವರು ಕಾಡಿಗೆ ಬಂದದ್ದಲ್ಲ, ಹಾಸಿಗೆಯಿಂದ ನಿದ್ದೆ ಕಣ್ಣಲ್ಲಿ ಎದ್ದುಕೊಂಡು ಬರುದು. ಇದು ಕಾಡ ದಾರಿ ಅಲ್ಲ. ಈ ಕಾಡಿನಲ್ಲಿ ಪ್ರಾಣಿಗಳಿಗೆ ಸ್ವಲ್ಪ ಕೂಡ ಸಂಸ್ಕಾರ ಇಲ್ಲ. ಎಲ್ಲಿ ದಾರಿಯಲ್ಲಿ ಒಂದು ಏಸಿಗೆ ಮಾಡು. ಇವರ ಹಾಸಿಗೆಯಿಂದ ನಿದ್ದೆಯಿಂದ ಏಸಿಗೆಯನ್ನು ಪುಸ್ತಕ ಇಲ್ಲಿ ಬಂದುವಾಗ ಅದು ಸ್ವಲ್ಪ ಹೊತ್ತು ಕಳೀತಲ್ಲ, ಅದುವೇ ವಾಸನೆ ಬರುವುದು. ಅದುವೇ ಆಗದಿಂದ ವಾಸನೆ ಬರುವುದು. ಅದಲ್ಲ ವಾಸನೆ, ನೀವು ವಾಸನೆ ಬರುವುದು. ಅಬ್ಬ ಕಾಡ ಕಿರಾತರು, ಕಿರಾತ ಕಿರತಗಟ್ಟಿ ಕಿರತಗಟ್ಟಿ ಅವ್ರು ಕಾಡಿಗೆ ಬಂದದ್ದು ಕಿರತಗಟ್ಟಿ. ಯಾವ್ದಕ್ಕಾಗ್ತದೆ? ಅದು ನಿನ್ನೆ ಬೇಡದ್ದೆಲ್ಲ ತಿಂದು ಮಲಗಿದ್ದಾರೆ, ಹೊಟ್ಟೆ ನೋವಿಗೆ ಆಗ್ತದೆ. ಹೌದಾ? ಅದಲ್ವಾ ಬಡ ಕಿರಾತ. ದೊಡ್ಡ ಜನ ನೀನು ಕೊಡೋ. ಏ ಪುಳಿಂದ ಹುಲಿಂದ ಗಂಡು ಮಕ್ಕಳು ತಿನ್ನುವಂತ ಕ್ರಮ ಇಲ್ಲ. ಯಾವುದು? ಹುಲಿ. ಹುಲಿ ತಿನ್ನು ಏನಿದ್ರು ಹೆಣ್ಣು ಮಕ್ಕಳ. ಗಂಡು ಮಕ್ಕಳು ತಿನ್ನುವ ಕ್ರಮ ಮುಂದೆ ನಿರೀಕ್ಷಿಸಬಹುದು. ಏ ಶಬರ ಶಬರ ಯಾವ ಸುದ್ದಿ ಇಲ್ಲ. ಅಡುಗೆ ಹೋಗ್ಬೇಕು. ಯಾರು? ಶಬರ ಇಲ್ಲೂ ಅವರಿಗೆ ಇದ್ದಾರೆ, ಈ ಕಡೆ ಇಲ್ಲ. ಹಾಗಲ್ವಾ, ಕಾಡ ಬೇಡ ಅಂತ ಹೇಳಿದ್ದು. ಆಡಿ ಯಾರಿಗೆ ಬೇಕು? ನಾನು ಯಾವಾಗ ಕಾಡಿದ್ದೇನೆ? ಈ ಕಾಡು ಯಾರಿಗೆ? ಒಮ್ಮೆ ಹೋಗುವ ಅರಮನೆಗೆ ಹೋಗುವ. ಹಾಗಲ್ಲ, ಮೈಯೆಲ್ಲ ಸೊಪ್ಪು, ಆಮೇಲೆ ಪ್ರಾಣಿಯ ಚರ್ಮವನ್ನು ಉಟ್ಟುಕೊಂಡು ನೀವು ಇಲ್ಲಿವರೆಗೆ ಬಂದಿದ್ದಲ್ಲ ಕಾಡ ಕಿರಾತರು. ನೀನ್ ಯಾರ? ನಿನ್ನ ಅಪ್ಪ ಯಾರು? ನಿನ್ನ ಅಮ್ಮ ಯಾರು? ಮಕ್ಕಳೆಷ್ಟು? ಅಣ್ಣ ಎಷ್ಟು? ತಮ್ಮ ಎಷ್ಟು? ತಂಗಿ ಎಷ್ಟು? ಅವರಿಗೆ ಮಕ್ಕಳೆಷ್ಟು? ನನಗೆ ಅರ್ಥ ಆಗಲಿಲ್ಲ, ಸರಿ ಬಿಡಿಸಿ ಹೇಳೋದನ್ನು. ಮತ್ತೆ ನೀನು ಹೇಳಿದ ಅರ್ಥ ಆಗಿಲ್ಲ. ಅಪ್ಪ ಯಾರು? ಅಮ್ಮ ಯಾರು? ಮಕ್ಕಳುಂಟಾ? ಎಷ್ಟು ಮಕ್ಕಳು? ನೀವೆಷ್ಟು? ಅಣ್ಣ ಎಷ್ಟು? ತಮ್ಮ ಎಷ್ಟು? ತಂಗಿ ಎಷ್ಟು? ನಿನಗೆ ಅಪ್ಪ ಅಮ್ಮನ ವಿಷಯ ಕೇಳ್ತಾಯ್ತು. ಹೌದು. ನಾನು ಮೊದಲು ಪ್ರಾರಂಭಿಸುವುದು ಅಮ್ಮನಿಂದ. ಯಾರು? ದೇವಕಿ
ಜನಕನು ಶೌರ್ಯೋ ಜನಕನು ಶೌರ್ಯೋ 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 ವಾಸುದೇವ ಎಂದು ಕರೆವ ಎನ್ನನು ವಾಸುದೇವ 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 ಎಂದು ಕರೆವ ಎನ್ನನು ಸುದೇವನೆಂದು ಕರೆವ ಎನ್ನನು ವಾಸುದೇವ ಸುದೇವ ಸುದೇವ ವಾಸುದೇವ ಎಂದು ಕರೆವ ಎನ್ನನು ಜೀವಿತದಿ ಕನ್ಯಾತಿಯಾಗಿ ನವನಗೆ ನಿರುಳಿಗೆ ಬಂದೆ ಭಾವಗಿರಿ ಭಾವಗಿರಿ ನೀನಾರೆನುವುದ ಸಂಪತ್ತನದಿಂದ ಬೇಡು ಭಾವಗಿರಿ ನಾರೆನುವುದ ಸಂಪತ್ತ ವಾಸುದೇವ ವಾಸುದೇವ
கரைவர் என்ன ಯಾರು ಯಾರು ಭಾವಕಿ ದೇವಕಿ ಯೋನವೇ ನಾನು ಅಮ್ಮನಿಂದಲೇ ಪ್ರಾರಂಭಿಸುವುದು. ಅಮ್ಮನಿಂದ 9 ತಿಂಗಳು ಹೊಟ್ಟೆಯಲ್ಲಿಟ್ಟು 10ನೇ ತಿಂಗಳು ಈ ಪ್ರಪಂಚದ ಬೆಳಕನ್ನು ತೋರಿಸಿದವಳು ನನ್ನ ದೇವಕಿಂದೇವಿ. ದೇವಕಿ. ನನ್ನಪ್ಪ ಶೌರಿ. ಎಂತದ್ದು ಚೌರಿ? ಅದಲ್ಲ, ಶೌರಿ ಶೌರಿ ಚೌರಿ ಕೇಳಿದ್ದು ನಿನಗೆ. ಶೌರಿ ಶೌರಿ ನನ್ನನ್ನು ಎಲ್ಲರೂ ಪ್ರೀತಿಯಿಂದ ಕರೆಯುವುದು ಹೇಗೆ ಗೊತ್ತಾ? ಹೇಗೆ? ಅನೇಕ ಹೆಸರುಗಳು. ಅನೇಕ ಹೆಸರುಗಳು. ಅನಂತ ಮಾಧವ, ವಾಸುದೇವ ಅಂತ ನನ್ನನ್ನು ಪ್ರೀತಿಯಿಂದ ಕರೀತಾರೆ. ನಾನು ವಾಸುದೇವ. ವಾಸುದೇವ ಇವ ಯೇಸುದೇವ. ಅವ ವಾಸುದೇವ ಆದ್ರೆ ನಾನು ಯೇಸುದೇವ. ನನ್ನ ಆತ್ಮವನ್ನು ಅಪ್ಪಿಕೋ ಸಾಕು. ಅರ್ಥ ಆಯ್ತಾ ನಿನ್ಗೆ? ಆತ್ಮವನ್ನು ಅಪ್ಪಿಕೊಳ್ಬೇಕಂತ. ಹಾಗಲ್ಲ, ಯೇಸುದೇವ ಅಂತ ಹೇಳಿದ್ದು ಅರ್ಥ ಆಯ್ತಾ? ಎಂತದ್ದು ಹಾಗಂದ್ರೆ? ನನಗೆ ಅಗತ್ಯ ಕೆಲಸ ಇರುವಾಗ ಇವ ನನ್ನ ಬಳಿಯಲ್ಲಿ ಇರುವುದೇ ಇಲ್ಲ. ನಾನು ದೂರದಿಂದ ಇವನನ್ನು ಕೂಗಿ ಕರೆಯುವುದು. ಯೇಸುದೇವ 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 ಅಂತ ಕರೆದಿವ ಯೇಸುದೇವನೇ ಆದ. ಸುದೇವ ನನ್ನ ಪರಿಚಯ ಸಿಕ್ಕಿತು. ಓ ಭಾವಕಿಯೇ, ನಿನ್ನ ಭಾವನೆ ಏನು ಮಾತ್ರವಲ್ಲ, ನಿನ್ನ ತಂದೆ ತಾಯಿಗಳಾರು ಎನ್ನುವಂತಹ ಸ್ಪಷ್ಟವಾದಂತಹ ನಿನ್ನ ಪರಿಚಯ ಇಂದು ನನಗೆ ಬೇಕು. ಈಗ ನೀನು ಎಲ್ಲಿಂದ ಆರಂಭಿಸಿದ್ದು? ನನ್ನ ಅಮ್ಮನಿಂದ. ಅಪ್ಪನಿಂದ, ಜನಕನಿಂದ. ಜನಕತೋಂಡ ದೇಶದಧಿಪತಿ ಅಯ್ಯ ಪದ್ಮಾವತಿ 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 ಎನ್ನುವರೆನ್ನ ಜನಪದದಳು ಎನ್ನುವರೆನ್ನ ಜನಪದದಳು ವನಿತ ಎರಡು ನುಡಿ ನೀನು ಮನೆಗೆ ಬಂದದರಂತೆ ನುಡಿಯಲ್ಲಿ ನಿಂತು ನಾಟದೆ ಮನವು ಮನೆಗೆ ಹೊರಡ ನಿಂತು ನೀನು ಮನೆಗೆ ಬಂದ ತೆರದಿ ನುಡಿಯಲ್ಲಿ ನಿಂತು ನಾಚಂದೇಗೆ ಮನವು ನಾಚದೇಗೆ ಮನವೋ
ಬಗೆಹೆನು ಪದ್ಮಾವತಿ ನೀನು ಮನೆಗೆ ಬಂದರದಿ ನಡೆಯಲಿಡಿದು ನಾಜದೇಗಿ ಮನವು ನಿಮ್ಮ ಪರಿಚಯವನ್ನು ಹೇಳಿದ್ದೀರಲ್ವಾ? ಅಮ್ಮನಿಂದ ನೀವು ಪ್ರಾರಂಭಿಸಿದ್ದು. ನಾನು ಹಾಗಲ್ಲ, ನಿಮ್ಮ ಬುದ್ಧಿಗೊಂದು ಸವಾಲನ್ನು ಕೊಡ್ತಾ ಇದ್ದೇನೆ. ತಟ್ ಅಂತ ಹೇಳಬೇಕು. ಪುಸ್ತಕ ಕೊಡ್ತೀರಾ? ಹಾಗಲ್ಲ, ನಾನು ಕೇಳಿದಂತಹ ಪ್ರಶ್ನೆಗೆ ತಟ್ಟಂತ ಉತ್ತರಿಸಬೇಕು. ಉತ್ತರಿಸಬೇಕಾ? ನಿಮ್ಮ ಬುದ್ಧಿಗೊಂದು ಸವಾಲು. ಅಲ್ಲ, ನಿಮಗೆ ಪರ್ಯಾಯ ಅಲ್ಲ, ಪರ್ಯಾಯ ಶಬ್ದವನ್ನು ಹೇಳುತ್ತೇನೆ. ನೀವು ಅದನ್ನು ಆಲೋಚಿಸಿ ನಿಮ್ಮ ಬುದ್ಧಿವಂತಿಕೆ ಎಷ್ಟು ಅಂತ ನೋಡ್ಬೇಕು ನಮಗೆ. ನಮ್ಮ ಬುದ್ಧಿಗೆ ಪ್ರಶ್ನೆ ನಾವೇನು ಕಡಿಮೆ ಅವರ? ಹೌದಲ್ಲ, ನಾನಾದ್ರೂ ಕಡಿಮೆ, ಹೌದು, ಇವನಿಗೆ ಹೆಚ್ಚೆ. ಯಾವಾಗಲೂ ತಯಾರಾಗಿದ್ದೀರಲ್ವಾ? ನಾವು ತಯಾರಾಗಿದ್ದೀವಿ. ಆರಂಭಿಸೋಣವೇ? ನಿಮ್ಮ ಪ್ರಶ್ನೆ ಈಗ ಎಂತದು? 3 ಎಷ್ಟು ಅಂಕಗಳು? 2 1 0. ಅಪ್ಪ ಅಪ್ಪ ಅಪ್ಪ, ಎಂತ ಒಂದು ಸುಂದರಿಯಾದಂತಹ ಪುತ್ರಿಯನ್ನು ಕೊಟ್ಟು ನೀನು ಆ ಲೋಕವನ್ನು ಸೇರಿದ್ದೀಯ. ಅದು ಸ್ವರ್ಗಕ್ಕೆ ಮುಟ್ಲಿಲ್ಲ. ಅರ್ಥದಲ್ಲಿ ಪಾಪ ಬಾವಲಿ ನೇತಾದಿಯಾಗೆ ನೇತಾಡ್ತಾ ಇದ್ದಾನೆ. ನಿಮಗೆ ಕಾಣ್ತದ? ಮರದಲ್ಲಿ ಇವಳ ಅಪ್ಪನಿಗೆ ಶಾಂತಿ ಸಿಗಲಿ ಅಂತ ನಾವು ಅರೆಗಳಿಗೆಯ ಮೌನ ಪ್ರಾರ್ಥನೆಯನ್ನು ಇಲ್ಲಿಂದಲೇ ಮಾಡುವ. ನಿನ್ನಪ್ಪನಿಗೆ ಮಾಡು, ನನ್ನಪ್ಪನಿಗೆ ಬೇಡ. ನನ್ನಪ್ಪ ಬದುಕಿದ್ದಾರೆ. ನಿಮ್ಮ ಬುದ್ಧಿಗೆ ಸವಾಲು. ನಿನ್ನಪ್ಪ ಸಾಯ್ಲಿಲ್ವಾ? ಯಾರು ಹೇಳಿದ್ದು ಸತ್ತದಂತೆ? ಮೇಲೆ ತೋರಿಸಿ. ನಿಮಗೆ ನಾನು ಪರ್ಯಾಯ ಶಬ್ದವನ್ನು ಹೇಳಿದ್ದು. ಮೇಲೆ ಏನು ಕಾಣ್ತಾ ಉಂಟು? ಮೇಲೆ ಆಕಾಶ. ಅದಕ್ಕೊಂದು ರಾಯ ಸೇರಿಸು. ನಿನ್ನಪ್ಪನ ಯೋಗ್ಯತೆ ಹೆಸರು ಆಕಾಶರಾಯ. ಆಕಾಶರಾಯ. ತೋಂಡ ದೇಶದ ಅಧಿಪತಿ. ಸರಿ ಸರಿ. ಅಮ್ಮ, ನಿನ್ನದು ತೊಂಡೆ ಅಲ್ಲ, ಬೆಂಡೆಕಾಯಿ. ತೋಂಡ ದೇಶದ ಅಧಿಪತಿ. ಅಮ್ಮ 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 ಅಮ್ಮ, ನಿನ್ನನ್ನು ಊತದ್ದು ಇಲ್ಲೇ ಅಂತ ಗೊತ್ತಿಲ್ಲದೆ ನಿನ್ನ ಮೇಲೆ ಇವೊಂದು ನಲಿದಾಡಿದ. ಪುನಃ ನನ್ನನ್ನು ನಲಿಯುವುದಕ್ಕೆ ದೂಡ್ತಾ ಇದ್ದಾನೆ. ಅಂತ ಶುಭ ಸಂದರ್ಭದಲ್ಲಿ ಬರ್ಲಿಕ್ಕೆ ಆಗ್ಲಿಲ್ಲ. ಯಾಕೆ? 50 ಮಂದಿ ಬರ್ಬೇಕು ಅಂತ ಹೇಳಿದ್ರು. ಕರ್ಮ ನಿನ್ನದು. ಅಂದ ಬರದಿದ್ರೆ ತೊಂದರೆ ಇಲ್ಲ. ಇಂದು ನಿನಗೆ ನಿಮ್ಮ ಅಮ್ಮನ ಕಾಲಿಲ್ಚೆ ಆಚೆ ಉಂಟಾ ಈಚೆ ಉಂಟಾ? ಹೋಗಿ ಕೇಳು, ನಿನ್ನನ್ನು ಸಹ ದೂಡ್ತೀರ ಅದಕ್ಕೆ. ಇಂಥದ್ದು ಎಲ್ಲಿ ಅಂತ ಕೇಳುದು. ಕರ್ಮ ನಿನ್ನದು. ಎಂತದ್ದು? ಒಂದು ಪುಷ್ಪ ಅಂತ ಸಿಗುದಿಲ್ಲ. ಇಲ್ಲಿಂದಲೇ ಅರ್ಪಣೆ. ತಲೆ ಸರಿ ಇಲ್ವ ಅವನಿಗೆ? ಸರಿ ಉಂಟು. ಮತ್ತೆಂತ ಹೂತದ್ದು ಇಲ್ಲಿ ಅಂತ ಕೇಳ್ತಾನೆ. ನಿನ್ನ ಪರ್ಯಾಯ ಶಬ್ದವನ್ನು ಹೇಳಿದ್ದು. ಕೆಳಗೆ ಏನು ಕಾಣ್ತಾ ಉಂಟು? ಭೂಮಿ. ಭೂಮಿ. ಭೂಮಿಗೆ ಇನ್ನೊಂದು ಹೆಸರೇನು? ಭೂಮಿಗೆ ಇನ್ನೊಂದು ಹೆಸರು ಹೇಗೆ? ಧರಣಿ. ಧರಣಿ ಅಲ್ವಾ? ಧರಣಿ ದೇವಿ. ಆ ಭೂತಾಯಿ. ಆಗ ವಾಸನೆ ಬರ್ತಿತ್ತಲ್ಲ, ಭೂತಾಯಿ. ಭೂಮಿ ತಾಯಿ. ಭೂಮಿ ತಾಯಿ. ಧರಣಿ ದೇವಿ. ಮಹಾಪ್ರಾಣ ಭೂ. ಧರಣಿ ದೇವಿ. ಧರಣಿ ದೇವಿ. ಇದು ನನ್ನ ಅಪ್ಪ ಅಮ್ಮನ ಹೆಸರು. ಸರಿ. ಇದು ನಿನ್ನ ಹೆಸರು? ನನ್ನ ಹೆಸರು. ನಾನು ಹುಟ್ಟುವುದಕ್ಕೆ ಒಂದು ಬಲವಾದಂತಹ ಕಾರಣ ಉಂಟು. ಹೌದಾ? ನನ್ನ ಅಪ್ಪ ಅಮ್ಮ ಮದುವೆಯಾಗಿ ಅದೆಷ್ಟು ಸಮಯಗಳ ಕಾಲ ಮಕ್ಕಳೇ ಆಗ್ಲಿಲ್ಲ. ಏನು? ಅವ್ರು ಹೊರ ದೇಶಕ್ಕೆ ಹೋಗಿದ್ರು, ಪ್ರವಾಸ ಹೋಗಿದ್ರು. ಆಗಿರ್ಬೋದು. ಹೌದಾ? ಯಾರು ಹೇಳಿದವ ನೀವು? ಹಾಗಲ್ಲ, ಮಕ್ಕಳಾಗಬೇಕಿದ್ರು ಕೂಡ ಯೋಗ್ಯತೆ ಇದೆಲ್ಲ ಕೂಡಿ ಬರ್ಬೇಕಂತ ಹೇಳ್ತಾರೆ. ಯೋಗ ಕೂಡಿ ಬರ್ಬೇಕು. ಹಾಗಾಗಿ ಒಂದು ದಿವಸ ನಾರದರು ಬಂದ್ರು. ಪುತ್ರ ಕಾಮ ಇಷ್ಟಿ. ಪುತ್ರ ಕಾಮ ಇಷ್ಟಿ. ಎಂತದು? ಅದು ಬರ್ದಿಲ್ಲ ನಂಗೆ. ಎಂತದು? ಕ್ಷಮಿಸಿ, ಎಂತದ ಹೇಳಿದ್ರಪ್ಪ? ಪುತ್ರ ಕಾಮೇಶ್. ಪುತ್ರ ಕಾಮೇಷ್ಟಿಯನ್ನು ಮಾಡಬೇಕಾಗಿ ಅನ್ನುವಾಗ ಹೇಳಿದ್ರು. ಅದು ಮಾಡಬೇಕಿದ್ರೆ ಆ ಯಾಗವನ್ನು ಮಾಡುವಂತಹ ಸಂದರ್ಭದಲ್ಲಿ ಆ ಸ್ಥಳವನ್ನು ಉಳಬೇಕಿದ್ರೆ ನನ್ನ ಅಪ್ಪನ ಯೋಗ್ಯತೆ ಅಂತದ್ದು. ಬಂಗಾರದ ನೇಗಿಲನ್ನು ಕಟ್ಟಿ ನನ್ನ ಅಪ್ಪ ಹೊಲವನ್ನು ಉಳುವ ಸಂದರ್ಭದಲ್ಲಿ ಅದು ಕೆಲವೊಂದು ಆಗ್ತದೆ. ಸುಳ್ಳು ಹೇಳುವಾಗ ಗಂಟೆ ಶಬ್ದ. ಬಂಗಾರದ ನೇಗಿಲ ಅದು ಎಲ್ಲಿಂದಲ್ಲಿ ಟಾಯ್ ಸುಳ್ಳು ಹೇಳ್ತಿದ್ದಾಳೆ. ಅದು ಹಾಗಲ್ಲ, ಶಬ್ದ. ಬಂಗಾರದ ನೇಗಿಲು ಉಂಟಾ? ಏನು ಲೇಪನ ಇರಬಹುದು? ಲೇಪನ ಇಲ್ಲ. ಇಲ್ಲಪ್ಪ, ಅಲ್ಲಿ ಚೂರು ಅಲ್ಲಿ ಮೂಸಿ ಬಂದದ್ದು. ತೋಂಡ ದೇಶ ಆಕಾಶರಾಯ. ಮುಂದುವರಿಸು. ಹಾಗಾಗಿ ಉಳುವಂತಹ ಸಂದರ್ಭದಲ್ಲಿ ಒಂದು ಶಬ್ದ, ಡೈ ಅಂದ್ರೆ ಶಬ್ದ ಬಂದದ್ದು. ನೇಗಿಲು ತಾಗಿದ್ದು ಯಾರಿಗೆ? ಕಲ್ಲಿಗೆ. ಎಂತದ್ದು? ಕಲ್ಲಿಗೆ. ಡೈ ಅಂತ ಶಬ್ದ. ನೋಡಿದ್ರೆ ಒಂದು ದೊಡ್ಡ ಕಲ್ಲನ್ನು ಓಡಿಸಿದ್ರು ತಂದು.
ಕಲ್ಲನ್ನು ಓಡಿಸಿದಾಗ ಆ ದೊಡ್ಡದಾದಂತಹ ಕೊಳ, ಕಲ್ಲಿನೊಳಗೆ. ಆ ಕಲ್ಲಿನೊಳಗೆ ಒಂದು ಕೊಳ, ಆ ಕೊಳದಲ್ಲಿ ಒಂದು ಕಮಲ, ಕಮಲದಲ್ಲಿ ಒಂದು ಒಂದೇ ಒಂದು ಶಿಶು. ಬಂಡೆ ಹೊಡಿಲಿಕ್ಕೆ ಜನ ಬಂದ್ರ ಸೀಸ ಮೊದಲೇ ಇದ್ದವರಲ್ಲಿ ಕುಡಿದ್ರು ಅಲ್ಲಿಗೆ ಬಿಸಾಡಿ ಅದೇ ಹೋಗಿ ಅಲ್ಲಿ ಕೂತಾರೆ. ಅದಲ್ಲ, ಕೂಸು. ಕೂಸು, ಕಮಲದಲ್ಲಿ ಒಂದು ಕೂಸು, ಆ ಕೂಸೆ, ಆ ಕೂಸೆ ಈ ಕೂಸು, ಈ ಕೂಸೆ, ಈ ಕೂಸೆ ಆ ಕೂಸು, ಆ ಕೋಸೆ ಹೂಕೋಸು. ಹೂವಿನಲ್ಲಿ ಸಿಕ್ಕಿದಲ್ಲ ಹೆಸರು ಹೂಕೋಸು ಅಲ್ಲ. ಹಾಗೆ ಆ ಕೂಸೆ ಈ ಕೂಸು, ಈ ಕೂಸೆ ಆ ಕೂಸು. ನನ್ನ ಹೆಸರು ಅಕ್ಕರೆಯಿಂದ, ನಗುಮೆಯಿಂದ, ಪ್ರೀತಿಯಿಂದ, ವಿನಯದಿಂದ, ಆತ್ಮೀಯತೆಯಿಂದ. ಹೇಗೆ ಹೇಗೆ ಪದ್ಮದಲ್ಲಿ ಹುಟ್ಟಿದ ಕಾರಣ ನನ್ನನ್ನು ಎಂತದು ಎಂತದು ಪದ್ಮ. ಅಮ್ಮ, ನೀನು ತಗೊತ್ತಿಲ್ಲದೆ ಏನೆಲ್ಲ ಮಾತಾಡಿಬಿಟ್ಟೆವು. ನಿನ್ನ ಅವತಾರ ಈ ರೂಪದಲ್ಲಿ ಇಲ್ಲಿ ಉಂಟು ಅಂತ ಗೊತ್ತಿಲ್ಲದೆ ಏನೆಲ್ಲ ಆಡಿಬಿಟ್ಟೆವು ತಾಯಿ. ಅಮ್ಮ, ನೀನು ಆ ರೂಪದಿಂದ ಈ ರೂಪಕ್ಕೆ ಬಂದಿದ್ದಿ. ನಮ್ಮವರು ಹಿರಿಯವರು ನಮ್ಮದಿದ್ರು ಕೂಡ ನಾವು ನಂಬಿಕೊಂಡು ಬರ್ತೇವೆ. ನಿನಗೆ ಕಾಲಕ್ಕೆ ಕಾಲಕ್ಕೆ ಆಗ ಹೋಗ ಪಂಚ ಪರ್ವ ನೇಮ ನಡಾವಳಿಯನ್ನು ನೀಡ್ತಾ ಬರ್ತೇವೆ. ಅಮ್ಮ ಧೂಮಾವತಿ. ಧೂಮಾವತಿ ನಿನ್ನ ಅಜ್ಜಿ ಅವನಿಗೆ ಕಿರಿ ಕೇಳುದಿಲ್ವಾ? ಧೂಮಾವತಿ ಅಂತ ಹೇಳಿದ್ದಲ್ಲ ಅವಳು ಧೂಮಾವತಿ ಅಂತ ಹೇಳಿ ಹಾಗಲ್ಲ. ಇವಳು ಧೂಮಾವತಿ ಆದ್ರೆ ಆಗ 2-3 ಇತ್ತಲ್ಲ, ಅದು ಪರಿವಾರ ಶಕ್ತಿಗಳೇ. ಅವಳು ಧೂಮಾವತಿ ಅಂತ ಹೇಳಿದ್ದಲ್ವೇ ಅಲ್ಲ, ಅವಳು ಪದ್ಮಾವತಿ ಅಂತ ಹೇಳಿದ್ದು. ಪದ್ಮಾವತಿ. ಹಾಗಾಗಿ ನನ್ನನ್ನು ಪ್ರೀತಿಯಿಂದ ಪದ್ಮಾವತಿ ಎನ್ನುವ ಹಾಗೆ ಕರೀತಾರೆ. ನೀವು ನೋಡಿದ್ರೆ ನಿನ್ನನ್ನು ನೋಡಿದ ಮೇಲೆ ನೀನು ರೂಪದಿ ಎನೆಗೆ ಎಣೆಯಾಪೆ ಅಂತ ಆಯಿತು. ನಿನ್ನನ್ನು ಕಂಡ ಮೇಲೆ ಆ ಮನ್ಮಥ ಅವನ ಪಂಚಪುಷ್ಪ ಶರಗಳನ್ನು ಒಂದೊಂದಾಗಿ ನನ್ನ ಮೇಲೆ ಎಸಗಿದ್ದಾನೆ. ನನಗೆ ನಿಂತಲ್ಲಿ ನಿಲ್ಲುವುದಕ್ಕಾಗುವುದಿಲ್ಲ. ಈ ಸಲ ಮದುವೆ ಅಂತ ಆಗುವುದೇ ಅದು ನಿನ್ನನ್ನೇ ಅಂತ ನಾನು ತೀರ್ಮಾನ. ಮದುವೆ ಆಗ್ಲಿಲ್ವಾ? ನನಗೆ ಮದುವೆ ಆಗಿದೆ. ಎಷ್ಟು ಹೆಂಡತಿ? ನನಗೆ 2 ಹೆಂಡತಿಯರು. 2 ಹೆಂಡತಿಯರು. ಎಲ್ಲಿದ್ದಾರೆ ಅವರು? ಒಬ್ಬಳನ್ನು ಹೃದಯದಲ್ಲಿ ಇಟ್ಟುಕೊಂಡಿದ್ದೆ, ಮತ್ತೊಬ್ಬಳು ನನ್ನ ಸ್ಥಳದಲ್ಲಿದ್ದಾಳೆ. ಹೌದಾ? ಅವ್ರೇನ್ ಮಾಡ್ತಾ ಇದ್ದಾರೆ? ಅವರವರ ಕೆಲಸ ಮಾಡ್ತಾ ಇದ್ದಾರೆ. 2 ಮಕ್ಕಳುಂಟು. 2 ಮಕ್ಕಳು. ಒಬ್ಬ ಬರೆಯುವುದು, ಒಬ್ಬ ಬಿಡುವುದು. ಬರೆಯುವವನೇ ದೊಡ್ಡ ಬ್ರಹ್ಮನ, ಬಿಡುವವನೇ ದೊಡ್ಡ ಮನ್ಮಥನ. ಒಮ್ಮೆ ಬಿಡುವಾಗ 5 ಬಿಡ್ತಾಳೆ. ಅದೇ ಬಾಣ. ಹೇಗೆ? 5ರಲ್ಲಿ 1 ನೋಡು, ಈಗ ಬಂದ ಮೇಲೆ ನಿನ್ನ ಮೇಲೆ ನನಗೆ ಮನಸ್ಸಾಗಿದೆ. ಮದುವೆ ಆಗುತ್ತೀಯಾ? ಮದುವೆ? ನಿನ್ನನ್ನು? ಇಲ್ಲಪ್ಪ, ನಾನು ಮದುವೆ ಆಗುದಿಲ್ಲ. ಯಾಕೆ? ಅಪ್ಪ ಏನ್ ಮಾಡ್ತಾರೆ? ಮದುವೆ ಆದ್ರೆ ಬೈತಾರ? ಒಂದು ವೇಳೆ ನೀನು ಇಂಥದ್ದು ಗೊತ್ತಾರೆ ನನ್ನ ಅಪ್ಪ ಹೋಗಿ ನಿಮ್ಮನ್ನು ಬಂಧನ ಮಾಡ್ತಾರೆ, ಗೊತ್ತುಂಟಾ? ನಿಮ್ಮನ್ನು ಬಂಧಿಸ್ತಾರೆ. ಹೌದು. ಸುರೇವ, ನಮ್ಮನ್ನು ಈ ತನಕ ನನ್ನನ್ನು ಎಷ್ಟು ಮಂದಿ ಬಂಧಿಸಲಿಲ್ಲ? ಎಷ್ಟು ಮಂದಿ ಬಂಧಿಸುವುದಕ್ಕೆ ನೋಡಿದ್ರೆ ಆದ್ರೆ ಬಂಧನಕ್ಕೆ ಸಿಗುವವನು ಇವನ? ಹಾಗಲ್ಲ, ಬಂಧನಕ್ಕೆ ಸಿಗುವವನು ಇವನಲ್ಲ. ಈ ವಿಷಯ ಗೊತ್ತುಂಟಾ? ಈ ಕಾಲದಲ್ಲ, ಸ್ವಲ್ಪ ಹಿಂದಿನ ಕಾಲ. ಹಲಸಿನಪುರ ಅಲ್ಲ, ಹಸ್ತಿನಾಪುರದಲ್ಲಿ ಇವನನ್ನು ಯಾವುದಕ್ಕೂ ಸಿಗುದಿಲ್ಲ ಅಂತ ಹೇಳಿ ಕವರ್ನಲ್ಲಿ ಹಾಕಿ ಕೌರವನಲ್ಲಿ ಬಂಧಿಸುವುದಕ್ಕೆ ನೋಡಿದ್ದು. ಇವನಿಗೆ ಸಹ ಬೇಡದ್ದೆ ಕೆಲಸ. ಇವನು ಮತ್ತೆ ಅವನ ಮನೆಗೆ ಹೋಗಿ ಸಂತಾನ ಮಾಡ್ಲಿಕ್ಕೆ ಹೋದದ್ದು. ಪುಣ್ಯಾತ್ಮ ಸಂತಾನ ಅಲ್ವೋ, ಸಂಧಾನ ಮಾಡ್ಲಿಕ್ಕೆ ಹೋದದ್ದು. ಇಲ್ಲಿ ಹಸ್ತಿನಾವತಿಗೆ. ಧರ್ಮಸಿಂಹಾಸನ ನೋಡಿದ. ಆದ್ರೆ ನಿಯೋಗ ಪದ್ಧತಿಯ ವ್ಯವಹಾರ ಇಲ್ಲ. ಸಂಧಾನ ಮಾಡ್ಲಿಕ್ಕೆ ಹೋದವ, ಅವನಿಗೆ ಸಿಟ್ಟು ಬಂತು. ಇನ್ನೊಬ್ಬ ಬಂದು ಇಲ್ಲಿ ಸಂಧಾನ ಮಾಡುವುದಾದ್ರೆ ಇವನಿಗೆ ಸಿಟ್ಟು ಬಂದು ಇವನನ್ನು ಬಂಧಿಸಿ ಬಂಡಿಯಲ್ಲಿ ಹಗ್ಗ ಬಂದು ಸುತ್ತಿದ್ರು. ಎಷ್ಟು ಸುತ್ತಿದ್ರು ಇವನೊಂದಿಷ್ಟು ಹೊರಗೆ ತಾಲೆ. ಹಾಗಾಗಿ ಬಂಧನಕ್ಕೆ ಸಿಗುವವನಲ್ಲ, ಹಾಗಲ್ಲಿ ಸಿಗುವವನೇ ಅಲ್ವೇ ಎನ್ನುವ ಪ್ರಶ್ನೆಗೆ ಉತ್ತರ ಉಂಟು. ಸಿಗುತ್ತಾನೆ. ಪ್ರೀತಿಯಿಂದ, ಮಮಕಾರದಿಂದ, ಮೋಹದಿಂದ ಇವನನ್ನು ಪ್ರಾರ್ಥಿಸಿದ್ರೆ ಬಂಧನಕ್ಕೆ ಸಿಗ್ತಾನೆ. ಅಲ್ಲಿಂದ ಮುಂದೆ ಹೋಗುವಾಗ ಭೀಷ್ಮಾಚಾರ್ಯ, ನಾನಿನ್ನ ದಾಸನಯ್ಯ ಸೀತಾರಾಮ, ನಾನಿನ್ನ ದಾಸನಯ್ಯ, ನಾನು ನಿನ್ನಯ ದಾಸನವುದು, ನೀನು ಈ ಜಗದೋಸೆಯವುದು, ಜಗದೀಶನವು ಎನ್ನುವ ಹಾಗೆ ಪ್ರೀತಿಯಿಂದ ನಿನಗೆ ಅಲ್ಲಿ ಅಷ್ಟು ಕೊಟ್ಟಿದ್ದಾರೆ. ಭಕ್ತಿಯಿಂದ ಬಂಧಿಸುವುದಕ್ಕೆ ನೋಡಿದ್ರು. ಬಂಧನಕ್ಕೆ ಸಿಗ್ತಾನೆ. ಮುಂದೆ ಹೋಗುವಾಗ ದೂರ. ಅದೆಂತದೆ? ಅದೇ ಭಾಷೆ ಅಲ್ಲಿ ವಿದುರ. ಅವನು ಕೂಡ ಭಕ್ತಿಯಿಂದ ಬಂಧಿಸುವುದಕ್ಕೆ. ಆಮೇಲೆ ನಿನ್ನಂತ ಹೆಂಗಸರು ಒಂದೇ ಬಣ್ಣದ ಸೀರೆಯನ್ನು ಉಟ್ಟುಕೊಂಡು ಹೇಗೆ ಅವರು ಅಲ್ಲಿ ಅವರು ನಿನ್ನನ್ನು ಕಾದು ಕುಳಿತುಕೊಂಡು ರಂಗನ್ಯಾತಕ್ಕೆ ಬಾರನೆ ಸಖಿಯೇ, ಬಾರನೆ
ಬಾರನೆ ಅಂತ ಅಭಿನಯ ಮಾಡ್ಬೇಕು. ರಂಗನ್ಯಾತಕ್ಕೆ ಬಾರ ತಿಂಗಳಾಯಿತು ಪೂರ. ತೋರಿಸ್ಕೊಡುವ ಅಪಾರ್ಥ ಆಗ್ತದೆ. ತಿಂಗಳಾಯ್ತು ಪೂರ. ಈಗ ತಿಂಗಳಾಯ್ತು ಅಂತ ತೋರಿಸಿದ್ರೆ ನಿನ್ನ ಮುಸು ಅದಕ್ಕೆ ಹಾಗೆ ಮುಖಕ್ಕೆ ಸಾಗುದಿಲ್ವಾ? ಅದಕ್ಕೆ ತಿಂಗಳಾಯಿತು ಪೂರ ಅಂತ. ಹಾ. ಆಮೇಲೆ ನಮ್ಮಂತ ಬಾಲಕರು ಇವನನ್ನು ಕಾದ ಆಟಕ್ಕೆ ಕಾದು ಕುಳಿತುಕೊಳ್ಳು. ಯಾವ ಆಟ? ಬಯಲಾಟ ಅಲ್ಲವಾ, ಚಿನ್ನಿ ದಂಟು ಬಗರಿ. ಅದೇ. ಎಲ್ಲಿ ಬೋದನು ರಂಗನೆಲ್ಲಿ ಬೋದನು, ಎಲ್ಲಿ ನಮ್ಮ ಕಂಡು ಇವ ಅಡಗಿ ಬೋದನು. ಚಿನ್ನಿ ದಂಟು ಬುಗರಿ ಎಲ್ಲ ಕಾದು ಕೂದಿದೆ, ರಂಗನೆಲ್ಲಿ ಬೋದನು ರಂಗನೆಲ್ಲಿ ಬೋದನು ಎನ್ನುವ ಹಾಗೆ. ಆಮೇಲೆ ಇವನ ಅಮ್ಮ ಇವನು ಹೋಗ್ತೇನೆ ಅಂತ ಹೇಳುವಾಗ ಅವನು ಕೂಡ ಮಾತೃವಾತ್ಸಲ್ಯ. ಮಾತೃವಾತ್ಸಲ್ಯ. ಹೋಗದಿರಲು ರಂಗ ಬಾಗಿಲಿಂದ ಆಚೆಗೆ, ಹೋಗದಿರಲು ರಂಗ. ಹೋದರೆ ಭಾಗವತರು ಕಂಡು. ಭಗವಂತ ಕಂಡ ಕ್ರಿಯಾಪದ ಅಲ್ಲಿಗೆ ಮಾತ್ರ ಮುಗಿಯಿತು. ಬೇರೆ ಮಾತ್ರ ತಗೊಂಡು ಬರ್ಬೇಕು. ಕಂಡು ಕ್ರಿಯಾಪದ. ನಿಮಗೆ ಆರೋಗ್ಯ ಸರಿ ಇಲ್ವಾ? ಅಲ್ಲವಾ, ಮತ್ತೆ ಲಘು ಗುರು ಮಾತು ಲಘು ಗುರು. ಗುರು ಲಘು ಇತ್ತು, ಗುರು ಎಲ್ಲಿಗೆ ಹೋದ ಅಂತ ಗೊತ್ತಿಲ್ಲ. ಮಾತ್ರ ಭಾಗವತರು ಕಂಡು ನಿನ್ನ ಎತ್ತಿಕೊಂಬರು ಎನ್ನುವ ಹಾಗೆ ಭಕ್ತಿಯಿಂದ ಬಂಧಿಸುವುದಕ್ಕೆ ನೋಡಿದ್ದಾರೆ. ಅದು ಬಿಡು. ಈಗ ನಾನು ಆ 2 ಮಕ್ಕಳ ತಾಯಿಯನ್ನು ಹುಡುಕ್ತಾ ಬಂದವು. ಇಲ್ಲಿ 2 ಮಕ್ಕಳ ತಾಯಿ ಯಾರು ಅಂತ ಸರಿಯಾಗಿ ನೋಡು. ಬೇರೆ ಯಾರು ಇಲ್ಲ, ಇದ್ದವರೆಲ್ಲ ಹೋಗಿದ್ದಾರೆ. ಮತ್ತೆ ಉಳಿದವಳೆ ನಿನ್ನ 2 ಮಕ್ಕಳು. ಹರಿಯುವ ನೀಗದಿ ತೊರೆದನ್ನ ಪಾನವ ಸರಸಿಜ ಮುಖಿ ಪದ್ಮಾವತಿಯೇ ವಿರಗ ಸಂತಾಪ ಒರಗಿದ ಮುಸುಕಿಟ್ಟು ಮರಿಸುತ್ತ ತಿಳುವ ಮಾಲಿನಿಯ ಹರಿ ಅಡವಿಯಲ್ಲಿ ಪದ್ಮಾವತಿಯನ್ನು ಕಂಡ ಬಳಿಕ ಅನವರತವೂ ಆಕೆಯದಾದಂತಹ ಧ್ಯಾನದಲ್ಲೇ ನಾನು ನಿರತನಾಗಿ ಹೋದೆ. ನನ್ನ ಜೀವನದಲ್ಲಿ ಮದುವೆಯಾಗುವುದಾದ್ರೆ ಅವಳನ್ನೇ ಎನ್ನುವಂತಹ ತೀರ್ಮಾನಕ್ಕೆ ನಾನು ಬಂದಿದ್ದೇನೆ. ನಾನು ಯಾರು ಎಂಬುದನ್ನು ಅವಳು ತಿಳಿಯಲಿಲ್ಲ, ಅವಳು ಯಾರು ಎಂಬುದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೇನೆ. ಅಮ್ಮನಲ್ಲಿ ವಿಷಯವನ್ನು ತಿಳಿಸುವ ಹಾಗಿಲ್ಲ, ಮುಸುಕು ಹಾಕಿ ಮಲಗಿದ್ದೇನೆ ನೋಡೋಣ. ಮಲಗಿಗ ವೆಂಕಟಾಚಲಪತಿಯನ್ನು ಕಂಡು ತಳೆದು ಕೌತುಕವ ಕೇಳಿದಳು. ಕಳೆದುಳಿದೆ ತೆಗೆಯುವುದಿಲ್ಲಿ ನಿನ್ನ ವದನವು, ಮಲಗಿ ಹಗಲು ಹೊತ್ತಿನಳು ಕಂದ. ಎದ್ದೇಳು ಕಂದ ಶ್ರೀನಿವಾಸ. ನನ್ನಿಂದಲೇ ಆಜ್ಞೆಯನ್ನು ಪಡೆದಂತಹ ನೀನು ಸಕನನ್ನು ಕೂಡಿಕೊಂಡು ಬೇಟೆಯಾಡುವುದಕ್ಕೆ ಹೋದವ. ಆದರೆ ಈ ಮಧ್ಯಾಹ್ನದ ಹೊತ್ತಿನಲ್ಲಿ ಮನೆಯಲ್ಲಿ ಬಂದು ಮಲಗಿದ್ದೀಯಲ್ಲ ಕುಮಾರ. ಅನ್ನ ಆಹಾರವನ್ನು ಸೇವಿಸುವುದಿಲ್ಲ, ನೀರನ್ನು ಕುಡಿಯುವುದಿಲ್ಲ, ಮೌನವಾಗಿದ್ದೀಯ. ಏನಾಯ್ತು ಈ ಪ್ರೀತಿಯ ತಾಯಿಯಲ್ಲಿ ಹೇಳಬಾರದೆ? ಏನನೆಂಬ ಕೂಡ ದೇವಿ ತುಂಬಾ ನಗದನಗಳ ಕಾರಣದೊಳಿರುವಿರಿ ಮೋನಿಯೋರ್ವಳು ಮನದೊಳಗಿರ್ದಳು. ಏನನೆಂಬ ಕುಳ್ಳ ದೇವಿ ತುಂಬಾ ನಗದನಗಳ ದೇವಿ. ನಿನ್ನಿಂದಲೇ ಆಜ್ಞಾಧಾರಕನಾಗಿ ಮೃಗಬೇಟೆಗಾಗಿ ಹೋದದ್ದು ಹೌದು. ಅಡವಿಯಲ್ಲಿ ಒಬ್ಬಾಕೆ ಹುಡುಗಿಯನ್ನು ಕಂಡೆನಮ್ಮ. ಯಾರು ಎಂಬ ಹಾಗೆ ಕೇಳಿದಾಗ ಆಕಾಶರಾಯನ ಮಗಳಂತೆ, ಪದ್ಮಾವತಿ ಎನ್ನುವ ಶುಭನಾಮವಂತೆ. ಬ್ರಹ್ಮದೇವ ನೂತನವಾಗಿ ಸೃಷ್ಟಿಸಿ ಈ ವಸುಂಧರೆಗೆ ಕಳುಹಿಸಿಕೊಟ್ಟ ಎನ್ನುವುದರಲ್ಲಿ ಅನುಮಾನವೇ ಇಲ್ಲ. ಆಕೆಯನ್ನು ಕಂಡ ಬಳಿಕ ಮದುವೆಯಾಗಬೇಕು ಎನ್ನುವಂತಹ ಆಶೆ ಅಧಿಕವಾಗಿದೆ. ಮದುವೆ ಮಾಡಿಸಬೇಕಮ್ಮ. ಹೆಣ್ಣು ಕೊಟ್ಟಾರೆ ಕಂದ. ಏನು ಕೊಡದೆ? ನಮಗೂ ಅವರಿಗೂ ಸಮಾನತೆ ಇಲ್ಲಲ್ಲ. ಹಾಗಾದ್ರೆ ಬಡವರಿಗೆಲ್ಲ ಮದುವೆಯೇ ಇಲ್ವೇ ತಾಯಿ? ಆದ್ರೆ ಒಂದು ಪ್ರಯತ್ನವನ್ನು ನಾನು ಮಾಡಿ ನೋಡುತ್ತೇನೆ. ಒಂದು ವೇಳೆ ನೀನು ಪ್ರಯತ್ನ ಮಾಡಲೇಬೇಕು. ಅವಳನ್ನು ಬಿಟ್ಟು ನಾನು ಬೇರೆ ಯಾರನ್ನು ಮದುವೆಯಾಗುವುದಕ್ಕೆ ಸಾಧ್ಯವೇ ಇಲ್ಲ. ಆ ರೀತಿ ಹೇಳಬಾರದು. ಆದಷ್ಟು ಬೇಗ ತೋಂಡಾದೇಶಕ್ಕೆ ಹೋಗಿ ಹೆಣ್ಣನ್ನು ಕೇಳಿಕೊಂಡು ಬರ್ತೇನೆ. ಸರಿಯಮ್ಮ. ಕೇವಲ ಮಾತೆಯ ಪ್ರಯತ್ನ ಎನ್ನುವುದು ಸಾಕಾಗುವುದಿಲ್ಲ. ಈಕೆಯ ಸ್ಥಿತಿಯನ್ನು ಕಂಡ್ರೆ ಆಕಾಶರಾಯ ಒಪ್ಪುವುದಕ್ಕೆ ಸಾಧ್ಯವಿಲ್ಲ. ಅದಕ್ಕಾಗಿ ಕೊರವಂಜಿಯಾಗಿ
ಆತನ ಪುರವನ್ನು ಸೇರ್ತೇನೆ, ನೋಡೋಣ. ಕನ್ನಡ ನಾಡಿನ ಕೊರವಳ್ಳಿ ನಾನಮ್ಮ ಕಣಿಯ ಬೇಡಲು ಬಂದೆ ಕಾಣಮ್ಮ, ಕಣಿಯ ಬೇಡಲು ಬಂದೆ ಕಾಣಮ್ಮ. ಕನ್ನಡ ನಾಡಿನ ಕೊರವಳ್ಳಿ ನಾನಮ್ಮ, ಕೊರವಳ್ಳಿ ನಾನಮ್ಮ ಕಣಿಯ ಬೇಡಲು ಬಂದೆ ಕಾಣಮ್ಮ, ಕಣಿಯ ಬೇಡಲು ಬಂದೆ ಕಾಣಮ್ಮ. ಕೊರವಳ್ಳಿ ಮುಖ ನೋಡಿ ಹೇಳ್ಬಹುದು, ಕೈ ನೋಡಿ ಹೇಳ್ಬಹುದು, ಜಾತಕ ನೋಡಿ ಹೇಳ್ಬಹುದು. ಈಗ ಆದದ್ದನ್ನು, ಮುಂದೆ ಆಗುವುದನ್ನು, ಇನ್ನೇ ನಡೆದದ್ದನ್ನು, ಭೂತ ಭವಿಷ್ಯತ್ತು ವರ್ತಮಾನ ಎಲ್ಲವನ್ನು ಹೇಳ್ತೇನೆ. ನಾನಾಗಿ ಈ ಮಾತನ್ನು ಹೇಳ್ತಾ ಇಲ್ಲ, ನಮ್ಮ ತಾಯಿ ಜಕ್ಕವ್ವ ಈ ಮಾತನ್ನು ಹೇಳ್ತಾ ಇದ್ದಾಳೆ. ಬನ್ನಿ ಬನ್ನಿ. ಯಾರು? ಭಾಗವತ್ ಮಾಮ, ನಮಸ್ಕಾರ. ಹೇಗಿದ್ದೀನಿ ಮಾಮ? ಆಹಾ, ನಾನು ಬನ್ನಿ. ಏನು ಮಾಡು ಸ್ವಾಮಿ, ಹೊಟ್ಟೆ ಪಾಡು, ಬದುಕುವುದಕ್ಕೆ ಬಹಳ ಕಷ್ಟ ಆಗಿದೆ. ನನಗೆ ಮದುವೆ ಆಗಿದೆ ನೋಡಿ. ಮದುವೆ ಆಗಿ 3-4 ಪುಟ್ಟಿಗಳು. ಹೌದಪ್ಪ, ಮದುವೆ ಮಾಡಿ ಅಷ್ಟು ಮಾಡಿ ನನ್ನ ಗಂಡ ಗಟ್ಟಕ್ಕೆ ಹೋದ. ಮಕ್ಕಳನ್ನು ಸಾಕಬೇಕು ಬೇಡವೋ? ಆದ ಹಾಗೆ ಆ ಮಹಾತಾಯಿ ಜಕ್ಕವ್ವ ದೇವಿಯ ಅನುಗ್ರಹವನ್ನು ಪಡೆದುಕೊಂಡು ಅದು ಎಲ್ಲವರ ಮುಖಲಕ್ಷಣ ಹೇಳ್ತಾ ಜೀವನ ಮಾಡ್ತಾ ಇದ್ದೇನೆ. ನಿಮ್ಮ ಮುಖಲಕ್ಷಣ ಹೇಳ್ಬೋದಾ? ಆಹಾ, ಎಂತಹ ಯೋಗ್ಯತೆ ಮುಖದಲ್ಲಿ ಎದ್ದು ಕಾಣ್ತಾ ಇದೆ. ನಿಮ್ಮ ವಂಶದ ಗೌರವ ಅಂಬರಕ್ಕೆ ಏರಿದೆ. ಮುಂದೆಯೂ ಹಾಗೆ ಮಹಾತಾಯಿ ಜಕ್ಕವ್ವ, ಆ ಸುಬ್ರಹ್ಮಣ್ಯ ಸ್ವಾಮಿ, ಆ ಮಹಾತಾಯಿ ಸದಾಕಾಲ ಕಾಪಾಡ್ತಾ ಇಲ್ಲಿ ಮದುವೆಯಾಗಿದೆ. ಗಂಡೊಂದು ಹೆಣ್ಣೊಂದು 2 ಭಕ್ತರನ್ನು ಪಡೆದಂತಹ ಪುಣ್ಯಾತ್ಮರು 18 ಮಂದಿಗೆ ಆಶಯದಾತರಾಗಿ ಮುಂದೆಯೂ ಮೆರೆಯುವಂತಹ ಕಾಲ ಸ್ಥಿರವಾಗಿ ಇಲ್ಲಿ ಜೈನಿ ಜಕ್ಕಮ್ಮ ಅಷ್ಟೇ. ಆ ಕಡೆ ಇಲ್ಲೇನವರು ಎಲ್ಲೋ ಒಳ್ಳೆಯ ಅಂತ ಕಾಣ್ತದೆ. ಹೋಗಿ ಬರ್ತೇನೆ. ಯಾರಿಗೆ? ಗಣಿ 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 ಎಲ್ಲವರು ಬೇಗ ಈತ ಪದ್ಮಾವತಿಯೋ ವಿರಗದಿ ಪುರುಷೋತ್ತಮನ ನೆನೆದು ತರಗೆಗಳನ್ನು ಅರಿಯದೇನು ತನಗೆ ತರಗದಿಸುತ್ತವನು. ಪದ್ಮಾವತಿ, ಯಾಕೆ ಮಗಳೇ ಮಲಗಿಕೊಂಡಿದ್ದೀಯಾ? ಹಾಲು ಕುಡಿಯುವುದಿಲ್ಲ, ಹಣ್ಣು ತಿನ್ನುವುದಿಲ್ಲ, ಆಹಾರವನ್ನು ಸ್ವೀಕರಿಸುವುದಿಲ್ಲ, ಗಟ್ಟಿ ಮಲಗಿಕೊಂಡಿದ್ದೀಯಾ. ಏನಾಯ್ತು ಕಂದ ನಿನಗೆ? ಅಯ್ಯೋ, ಈ ವಿಚಾರವನ್ನು ಯಾರಲ್ಲಿ ಹೇಳೋಣ? ಇವರು ಕೂಡ ಕಾಣುವುದಿಲ್ಲ. ಪ್ರಭು, ಈ ಕಡೆಗೆ ಬನ್ನಿ. ಸ್ವಾಮಿ, ಎದ್ದೇಳುವುದಿಲ್ಲ ಮಗಳು. ವಿಶ್ರಾಂತಿ ಮಾಡ್ತಾ ಇದ್ದಾರೋ? ಆಹಾ, ಎಷ್ಟು ಕಡಿಮೆ. ಏನು ಎಚ್ಚರವೇ ಆಗುವುದಿಲ್ಲ. ಯಾವಾಗಲೂ ನಾವು ಬರುವಾಗ ಓಡಾಡಿಕೊಂಡು ಬರುವವಳಲ್ವೇ? ಹೌದು ಸ್ವಾಮಿ. ಪದ್ಮಾವತಿ, ಆಹಾರ ಕೇಳಮ್ಮ. ಏನಾಯ್ತು? ನನಗೆ ಹೆದರಿಕೆ ಆಗ್ತದೆ. ವೈದ್ಯರನ್ನು ಬರ ಹೇಳಿದ್ರೆ ಹೇಗೆ? ವೈದ್ಯರು ಬೇಡ ಸ್ವಾಮಿ. ಯಾಕೆ? ನಮ್ಮದೇ ದೇವರಿದ್ದಾರಲ್ಲ, ದೇವರಿಗೆ ಒಂದು ಹರಕೆ ಹೇಳು. ಹರಕೆ ಹೇಳಿದ್ರೆ ಎಲ್ಲ ರೋಗವು ಗುಣ ಆಗುತ್ತದೆ. ದೇವರಾದಂತಹ ಸುಬ್ರಹ್ಮಣ್ಯ ದೇವರಿಗೊಂದು ಕ್ಷೀರಾಭಿಷೇಕ ಮಾಡುವ. ಗಣಪತಿ ದೇವರಿಗೆ ಒಂದು 108 ತೆಂಗಿನಕಾಯಿ ಕೊಡುವ. ಆದೀತಪ್ಪ. ಆದರೂ ಕೂಡ ಯಾವುದೇ ಪ್ರಯೋಜನ ಆಗುತ್ತಾ ಇಲ್ಲ. ಯಾವ ಪರಿಣಾಮವೂ ಯಾರೋ ಹೇಳಿದ್ದನ್ನು ಕೇಳಿದ್ದೇನೆ. ಯಾರೋ ಅವರವಳು ಕೊರವಂಜಿಯಂತೆ ನಮ್ಮ ನಾಡಿಗೆ ಬಂದಿದ್ದಾಳಂತೆ. ಅವಳಲ್ಲಿ ಹೇಳಿದ್ರೆ ಏನಾದ್ರೂ ಆದೀತೋ ಎಂಬುದಾಗಿ ನೋಡ್ಬೇಕಾಗುತ್ತದೆ. ಹೌದು ಸ್ವಾಮಿ. ಯಾರಲ್ಲಿ? ಆ ಕೊರವಂಜನ್ನೊಮ್ಮೆ ಬರ್ಲಿಕ್ಕೆ ಹೇಳಿ. ಬಾರಮ್ಮ ಬಾರಮ್ಮ. ಮುಖ ನೋಡಿ ಹೇಳ್ತೇನೆ, ಕೈ ನೋಡಿ ಹೇಳ್ತೇನೆ, ಜಾತಕ ನೋಡಿ. ಮಹಾರಾಜರು ಅರಮನೆಗೆ ಬರುವುದಕ್ಕೆ ಹೇಳಿದ್ರಿ. ಏನಾಗೋ ನಿಮ್ಮ ಮುಖದ ಲಕ್ಷಣವೋ? ನಾನನ್ನು ಆಳುವಂತ ಎಲ್ಲಾ ಲಕ್ಷಣಕ್ಕೂ ನಿಮ್ಮ ಮುಖವೇ ಕಾಣ್ತಾ ಇದೆ. ಮದುವೆ ಆಗಿದೆ, ಒಂದು ಮಗಳಿದ್ದಾಳೆ. ಆಹಾ, ನಿಮ್ಮ ಯೋಗ್ಯತೆಯೇ ಹೇಳುವುದಕ್ಕೆ ಒಂದು ನಾಲಿಗೆ ಫಲಸ.
ಭವಿಷ್ಯದ ಬಗ್ಗೆ ಎಲ್ಲವನ್ನೂ ಹೇಳ್ತಿ. ಈಗ ಏನಾಗಿದೆ? ಸರಿ, ಕರೆಸಬೇಕಾದ್ರೆ ಕಾರಣ ಉಂಟು. ನೋಡಿದೆಯ ನನ್ನ ಮಗಳು ಮಾತಾಡುವುದಿಲ್ಲ, ಏನನ್ನು ಸೇವಿಸುವುದೂ ಇಲ್ಲ, ಮಾತಾಡ್ಲಿಕ್ಕಿಲ್ಲ, ತಿನ್ಲಿಕ್ಕಿಲ್ಲ. ಅಲ್ಲ ಅಂತ ರೋಗ ಅದು. ಯಾವ ರೋಗ ಅದು? ಅಲ್ಲ ಹಗಲಿಲ್ಲ ಇದ್ರೆ ಹಾಗೆ ಮಲಗ್ತಾರ ರಾಯರೇ. ಶರೀರಕ್ಕೆ ಬಂದ ರೋಗ ಅಲ್ಲ, ಮನಸ್ಸಿಗೆ ಬಂದಂತಹ ರೋಗ. ಒಮ್ಮೆ ನೋಡಿರ್ಲಿಲ್ಲ ಅದಿತ್ತು. ಒಮ್ಮೆ ನಿಮ್ಮನ್ನು ಕರೆಸಿದೆ ಅದಕ್ಕಾಗಿ. ಕೂತ್ಕೊಳ್ತೀಯಮ್ಮ. ಅಯ್ಯಯ್ಯೋ ಅಲ್ಲ ಮತ್ತೆ ಹೆಣ್ಣು ಇವಳಿಗೆ ಕರಿಯಣ್ಣ ಅದಾರು ಕರಿಯ ಬೇರೆ ವಿಷಯ, ನಿಮಗೆ ಅದು ಬೇಡ ರಾಯರೇ. ನಿಮ್ಮ ಮಗಳ ಮುಖಲಕ್ಷಣ ನೋಡುವಾಗ ಇವಳು ಮನೆ ಬಿಟ್ಟು ಹೊರಗಡೆ ತಿರುಗಾಟಕ್ಕೆ ಹೋಗಿದ್ದ. ಏನು ಆಡುತ್ತಿ ಕೊರವಂಜಿ, ನಮ್ಮಲ್ಲಿ ಹೇಳದೆ ಕೆಳಗೆ ಎಲ್ಲಿಗೂ ಹೋಗುವವಳಲ್ಲ. ಹೇಳಿ ನೋಡಿ. ಹೌದಮ್ಮ, ಹೋಗಿದ್ದೀಯ? ಜೈ ಮಾಂಕಾಲಿ ಆಜಾವು ಕಾಣಿಕೆ ಮತ್ತೆ ಅದು ಹೇಗೆ? ನಿಮ್ಗೆ ಹೇಳದೆ ಕೇಳಿದ ಹೋದದ್ದು ಮಾತ್ರ ಹೋದವರು ಉದ್ಯಾನವನಕ್ಕೆ ಹೋಗಿದ್ದಾರೆ. ಅವರು ಮಾತ್ರ ಅಲ್ಲ, ಅಲ್ಲಿಗೆ ಪರಪುರುಷರು ಇರುವರ ಆಗಮನವಾಗಿದೆ ಕೇಳಿ ಮಹಾರಾಜರೇ. ಇಲ್ಲ ಜೈ ಮಾಂಕಾಳಿ ಆಜಾವು ಕಾಣಿಕ ಹಾಗಾಗಿ ಈಗ ಬಂದದ್ದು. ಬಂದವರಲ್ಲಿ ಜಗಳ, ಮಾತು ಜೋರಾಗಿ ಜಗಳಾಗಿ ಕೊಟ್ಟ ಕೊನೆಗೆ ಅವರು ಏರಿ ಬಂದಂತಹ ಕುದುರೆಯನ್ನು ಕಲ್ಲು ಬಿಸಾಡಿ ನಿಮ್ಮ ಮಗಳು ಕೊಂದಿದ್ದ. ಹಾಗೆ ಮಾಡ್ಲಿಕ್ಕಿಲ್ಲ, ಕಲ್ಲು ಬಿಸಾಡಿ ಕೊಲ್ಲುವುದು ಹೌದು ಅವಳು ಇಲ್ವಾ? ಒಂದು ನುಸಿಯನ್ನು ಕೊಲ್ಲಿಲ್ಲ ಅಂತ. ಪ್ರಾಣಿಯ ಮೇಲೆ ಅವಳಿಗೆ ಪ್ರೀತಿ. ಹೌದೌದು, ನಿಮಗೆ ಗೊತ್ತಿರುವ ಹಾಗೆ ಏನನ್ನು ಕೊಲ್ಲಿಲ್ಲ. ಈ ಸಲ ಮಾತ್ರ ನುಸಿ ಕೊಂದದ್ದಲ್ಲ, ದೊಡ್ಡ ಕುದುರೆಯನ್ನೇ ಕೊಂದಿದ್ದಾಳೆ ನಿಮ್ಮ ಈ ಚತುರೆ. ಹೌದಾ? ಜೈ ಮಾತಾಡಿ ಆಜಾವು ಕಾರಣಿಕ. ಅಯ್ಯೋ ದೇವ್ರೆ, ಇದಕ್ಕೆ ಬರಬಾರ ಕಾರಣ ಇದೆ. ಬಂದವ ಸಾಮಾನ್ಯದ ಮಾತ್ರ ತಿಳಿದುಕೊಳ್ಳಬೇಡಿ. ಮತ್ತೆ ಏರಿ ಬಂದವನೇ ಹರಿ ಶ್ರೀನಿವಾಸ. ಹಾಗಾದ್ರೆ ಈಗ ಮೊದಲಿನಂತಾಗಬೇಕಾದ್ರೆ ಕಷ್ಟ ಉಂಟು. ನಿಮ್ಮ ಮಗಳನ್ನು ಆ ಹರಿ ಶ್ರೀನಿವಾಸನಿಗೆ ಕೊಡ್ತೇನೆ ಅಂತ ಆ ಮನಸ್ಸಲ್ಲಿ ಸಂಕಲ್ಪ ಮಾಡಿ ಒಂದು ಕೈ ಮುಗಿಯಿರಿ, ಎಲ್ಲ ಸರಿಯಾಗಿ. ನನ್ನ ಮಗಳು ಮೊದಲಿನಂತ ಆಗ್ತಾಳೋ? ಖಂಡಿತ ಆಗ್ತಾಳೆ. ಆಗುವುದಾದರೆ ಒಮ್ಮೆ ನೋಡಿ ಕೈ ಮುಗಿ. ನನ್ನ ಮಗಳನ್ನು ಶ್ರೀನಿವಾಸನಿಗೆ ಕೊಟ್ಟು ಮದುವೆ ಮಾಡುತ್ತೆ. ಏನಿದು ಚಮತ್ಕಾರ? ಅದು ನನಗಿದ್ದಷ್ಟು ಗೊತ್ತಿದ್ದಷ್ಟು ವಿಷಯ ನಿಮಗೆ ಗೊತ್ತಿಲ್ಲ ರಾಯರೇ. ಹೌದಾ? ಒಂದು ಚಂದದ ಮುಖ. ಮದುವೆ ಯಾರಿಗೆ? ನಿನಗೆ. ನನಗೆ ಮದುವೆ? ನನಗೆ ಮದುವೆ ಬೇಡ. ಹಾಗಾದ್ರೆ ನೀವು ಇನ್ನೊಂದು ಆಗುದು ಅವಳಿಗೆ ಬೇಡ. ಏನಾಡ್ತಿ ಎಂತದ್ದು ಮದುವೆ? ನಿನಗೆ ಮದುವೆ? ನನ್ನ ಮದುವೆಗೆ ನೀನು ಬರಬೇಕು. ಅಯ್ಯೋ, ನಾನು ಮರದಿಂದ ಮದುವೆ ಆಗುವುದಕ್ಕೆ ಇಲ್ಲ ರಾಯರೇ. ನನಗೆ ಮುತ್ತು. ಏನೇ ಸೇರು ಮುತ್ತು ವ್ಯವಸ್ಥೆ ಮಾಡಿದ್ದಾರೆ ನಮ್ಮವರಲ್ಲಿ. ಹೋಗಿ ಬರ್ತೇನೆ, ಹೋಗಿ ಬರ್ತೇನೆ ಮದುವೆಗೆ. ಮದುವೆ ಎಂಬುದಾಗಿ ಘೋಷಿಸಿದ್ದೇನೆ. ಮದುವೆಗೆ ಶುಭ ಮುಹೂರ್ತವಾಗಬೇಕು. ರಾಜಪುರೋಹಿತರಾದಂತ ಅಂಗೀರಸರಲ್ಲಿ ಮುಹೂರ್ತವನ್ನು ಕೇಳಿದ್ದೇನೆ. ಮದುವೆಯ ಸಿದ್ಧತೆಯಲ್ಲಿರ್ತೇನೆ. ಹೋದ ಕಾರ್ಯ ಹೆಣ್ಣಾಯ್ತಾ ಅಥವಾ ಗಂಡಾಯ್ತಾ? ಹೆಣ್ಣಾಯ್ತು ಕಂದ. ಹೌದಾ? ಒಪ್ಪಿಗೆ ಸೂಚಿಸಿದ್ದಾರೆ. ಹಾಗಾದ್ರೆ ಹೋಗೋಣ. ಎಲ್ಲಿಗೆ ಹೋಗುದು? ಮದುವೆಗೆ. ನಾವು ಕಾಡಿನಲ್ಲಿ ಜೀವಿಸುವವರು, ಅವರು ರಾಜಮನೆತನದವರು. ಅದಕ್ಕೆ ಮದುವೆ ಎನ್ನುವುದು ಅವರ ಸಮಾನತೆ ಆಗಬೇಕಲ್ವಾ? ಹೌದು. ನಮ್ಮಲ್ಲಿ ಹಣ ಎಲ್ಲಿತ್ತು ಕಂದ? ನಿನ್ನಲ್ಲಿ ಎಲ್ಲಿಯಾದ್ರೂ ಕಟ್ಟಿಟ್ಟದಿಲ್ವ? ನಾವು ಏನು ಹಣ ಇನ್ನು ಸಿಗ್ಬೇಕಷ್ಟೇ. ಹೌದಾ? ಮತ್ತೆ ಹಾಗೆಂದು ಮದುವೆ ಎನ್ನುವುದು ವಿಜೃಂಭಣೆಯಿಂದ ಆಗಬೇಕು ಎಂದಾದ್ರೆ ಹಣದ ವ್ಯವಸ್ಥೆ ಆಗ್ಬೇಕು. ಯಾರು ಕೊಡ್ತಾರೆ ನಮಗೆ ಸಾಲ ಕೊಡ್ತಾರೆ ಯಾರಾದ್ರೂ? ಕಷ್ಟ ಕಾಲದಲ್ಲಿ ಒದಗಿ ಬರುವವ ಒಬ್ಬ ಇದ್ದಾನೆ, ನಿಜವಾದ ಮಿತ್ರ ಕುಬೇರ. ಅವನನ್ನೇ ಸ್ಮರಿಸ್ತೇನೆ. ಕುಬೇರ, ನಿನ್ನನ್ನು ಕರೆಯುವುದೇ ಕಾರಣ ಇದೆ. ಮದುವೆಯಾಗುವುದಕ್ಕೆ ಹೊರಟಿದ್ದೇನೆ. 16,000 ರಾಮಟಂಕೆ ಹಣ ನನಗೆ ಬೇಕು. ನಿನಗೆ ನಾನು ಸಾಲ ಕೊಡುವುದೇ? ದೇವ, ಸಕಲವು ನಿನ್ನದೇ ಆಗಿರುವಾಗ ನಿನ್ನದನ್ನೇ ನಾನು ನಿನಗೆ ಹಿಂದಿರುಗಿಸುವುದು ಸರಿ? ನಿನ್ನ ಕೈಯಿಂದ ತೆಗೆದುಕೊಂಡಂತಹ ಸಾಲವನ್ನು ಸಾಲ ರೂಪವಾಗಿ ಒಂದು ದಿನ ಕ್ಷೇತ್ರದಲ್ಲಿ ನಾನು ನೆಲೆಯಾದಾಗ ಭಕ್ತರ ಮೂಲಕವಾಗಿ ಅದನ್ನು ಸಂದಾಯ ಮಾಡುವವನೇ ಇದ್ದೇನೆ. ಹಣದ ವ್ಯವಸ್ಥೆ ಆಯ್ತಮ್ಮ. ಹಣದ ವ್ಯವಸ್ಥೆ ಆಯ್ತು. ಆದ್ರೆ ಆಕಾಶ ರಾಯರು ಹೇಳಿದ್ದಾರೆ, ಏನು? ಪೌರೋಹಿತ್ಯಕ್ಕೆ ಬ್ರಹ್ಮದೇವರೇ ಆಗ್ಬೇಕು, ಸಾಕ್ಷಿಗೆ ಈಶ್ವರ ದೇವರೇ ಆಗ್ಬೇಕು. ಹೌದಾ? ಅವರನ್ನು ಸ್ಮರಿಸಿದ್ದೇನೆ. ಶೀಘ್ರವಾಗಿ ಆಕಾಶ ರಾಯರು ಕ್ರೋಧದ ಪಡಿ ಬಿಡಾರಗಳಿಂದ
ಮದುಮಗ ಮುಹೂರ್ತಕ್ಕೆ ಸರಿಯಾಗಿ ಎಲ್ಲರನ್ನು ಒಡಗೂಡಿಕೊಂಡು ಬಂದಿದ್ದೀಯ. ಪೌರೋಹಿತ್ಯಕ್ಕೆ ಬ್ರಹ್ಮದೇವರು ಬಂದಿದ್ದಾರೆ, ಸಾಕ್ಷಿಗೆ ಈಶ್ವರ ದೇವರಿದ್ದಾರೆ, ಕುಬೇರ ದೇವರು ಜೊತೆಯಾಗಿದ್ದಾರೆ. ಎಲ್ಲರೂ ಜೊತೆ ಸೇರಿಸಿಕೊಂಡು ಬಂದಿದ್ದೀರಿ. ಮದುವೆ ಎನ್ನುವುದು ವಿಜೃಂಭಣೆಯಿಂದ ನಡೆಯುವುದು. ಮುಹೂರ್ತ ಹತ್ತಿರ ಆಗುತ್ತಾ ಉಂಟು. ಮದುಮಗಳು ನನ್ನ ಸೊಸೆಯಲ್ಲಿದ್ದಾಳೆ. ಸೊಸೆ ಪರಂಪರೆಯನ್ನು ಬಿಡ್ಲಿಕ್ಕೆ ಆದ್ರೆ ಒಂದು ಭಿನ್ನಹ ಉಂಟು ನನ್ನಲ್ಲಿ. ಮದುವೆಯಾಗುವ ನನ್ನ ಮಗಳು ಹುಟ್ಟುವಂತಹ ಹೊತ್ತಿಗೆ ನಾನೊಂದು ಹರಕೆ ಹೇಳಿದ್ದೆ. ಮದುವೆಯ ಸಂದರ್ಭದಲ್ಲಿ ಅಳಿಯನಿಗೆ ಮುತ್ತಿನ ಕಿರೀಟವನ್ನು ಕೊಡಿಸುತ್ತೇನೆ ಎಂಬುದಾಗಿ. ಹಾಗಾಗಿ ಒಂದು ಅವಕಾಶ ಮಾಡಿಕೊಡುವೆ. ಖಂಡಿತವಾಗಿಯೂ ಇದೆ. ಏನದು ಸತ್ತು ಹಾರಿ ಅಲ್ಲ, ನೀವು ಹೆದರಿಕೊಂಡದ್ದು ಹೆದರಿಕೆ ಆಗ್ತಾ ಉಂಟು ನನಗೆ. ಕಾರಣ ಇದೆ. ಈ ಮದುವೆ ಸಂದರ್ಭದಲ್ಲಿ ಹೌದಲ್ವಾ? ಈ ಹಿಂದೆ ನಾನು ಭೂಲೋಕದಲ್ಲಿ ತಿಂತಿನಿ ವೃಕ್ಷದ ಕೆಳಗೆ ಹುತ್ತದಲ್ಲಿರುವ ಸಂದರ್ಭದಲ್ಲಿ ಕಪಿಲೆ ಎನ್ನುವಂತಹ ಧೇನು ಅನವರತವು ಹಾಲು ಸುರಿಸುತ್ತಾ ಇತ್ತು. ಕೊಡ ಕೊಡ ಹಾಲು ಕೊಡುವಂತಹ ಕಪಿಲೆ ಯಾಕೆ ಹಾಲು ಕೊಡುವುದಿಲ್ಲ ಎನ್ನುವುದನ್ನು ಕಂಡಂತಹ ಚೋಳರಾಜ ಅದನ್ನು ಹಿಂಬಾಲಿಸುವುದಕ್ಕಾಗಿ ಪ್ರಯತ್ನ ಪಟ್ಟ. ಹುತ್ತದೊಳಗೆ ಹಾಲನ್ನು ಸುರಿಯುವಂತಹ ಧೇನುವನ್ನು ಕಂಡು ಅದನ್ನು ಶಿಕ್ಷಿಸುವುದಕ್ಕೆ ಮುಂದಾದ. ತಾಯಿ ಸ್ವರೂಪಳಾದಂತಹ ಆಕೆಗೆ ಏಟಾಗಬಾರದು ಎನ್ನುವ ಉದ್ದೇಶದಿಂದ ತಡೆದೆ. ಅವ ಬೀಸಿದ ಏಟು ನನ್ನ ಹಣೆಗೆ ಬಡಿಯಿತು. ನೊಸಲೊಡೆದು ರಕ್ತ ಪ್ರಾರಂಭವಾಯಿತು. ಮಾತ್ರವಲ್ಲ, ಕುಪಿತನಾಗಿ ಪೈಶಾಚ್ಯ ಕೃತ್ಯವನ್ನು ಎಸಗಿದಂತಹ ನೀನು ಪಿಶಾಚಿಯಾಗು ಎಂಬ ಹಾಗೆ ಶಾಪ ಕೊಟ್ಟೆ. ಹೌದೇ? ಹೌದು. ಈಗ ಅದು ಪರಿಹಾರ ಹೇಗೆ ಎಂಬ ಹಾಗೆ ಕೇಳಿದಾಗ, ಶುಭ ಶುಕ್ರವಾರದ ದಿನ 6 ಗಳಿಗೆ ತೆರೆದ ಕಣ್ಣನ್ನು ಮುಚ್ಚದೆ ಕಣ್ಣಿಂದ ಕಣ್ಣೀರು ಇಳಿಯುತ್ತಿರುವಂತಹ ಸಂದರ್ಭದಲ್ಲಿ ನನ್ನ ಮದುವೆಯನ್ನು ಕಂಡೆ ಎಂದಾದ್ರೆ ಶಾಪ ವಿಮೋಚನೆಯಾಗ್ತದೆ ಎಂಬ ಹಾಗೆ ಹೇಳಿದೆ. ಶಾಪ ವಿಮೋಚನೆಯಾಗಿ ಹೋಗ್ತಾ ಇದ್ದಾನೆ. ನಿನ್ನದೇನು ಆಸೆ ಉಂಟಿದ್ದು ಕಂದ? ಬೇರೇನು ಆಸೆ ಇಲ್ಲ. ಮತ್ತೆ ಶ್ರೀನಿವಾಸ ಕಲ್ಯಾಣವನ್ನು ಕಣ್ತುಂಬ ಕಾಣಿದ್ದೇನೆ. ನಿತ್ಯವೂ ಶ್ರೀನಿವಾಸ ಕಲ್ಯಾಣವನ್ನು ಕಾಣುವಂತಹ ಸೌಭಾಗ್ಯ ಒದಗಿಸಿಕೊಡಬೇಕು ಕುಮಾರ. ಮಗನ್ ಅಮ್ಮ ಅನವರತವು ಮಗನಾದಂತಹ ನನ್ನ ಬಳಿಯಲ್ಲೇ ನೀನು ಇರಬೇಕು. ಹಾಗಾಗಿ ಬಕುಳಾದೇವಿಯಾದಂತಹ ನಿನ್ನನ್ನೇ ಬಕುಳಾ ಮಾಲೆಯನ್ನಾಗಿ ಸ್ವೀಕರಿಸಿದೆ. ನಿಮಗೆ ಅಳಿಯನಾಗಿ ನಿಮ್ಮ ಮಗಳಿಗೆ ಗಂಡನಾಗಿ ಇರಬೇಕು ಎನ್ನುವ ಉದ್ದೇಶವನ್ನು ಇರಿಸಿಕೊಂಡು ನಾನು ಇಲ್ಲಿಗೆ ಬಂದದ್ದಲ್ಲ. ಸಕಲರ ಸಂಕಟವನ್ನು ಪರಿಹಾರ ಮಾಡುವ ವೆಂಕಟರಮಣನಾಗಬೇಕೆನ್ನುವುದೇ ನನ್ನ ಉದ್ದೇಶವಾಗಿದೆ. ಸರಿಯಪ್ಪ. ಹಾಗಾದ ಕಾರಣ ಅದೋ ಮುಂದೆ ಕಾಣುತ್ತಿರುವಂತಹ 7 ಬೆಟ್ಟಗಳು ಶೇಷಾಚಲ, ನೀಲಾಚಲ, ವೃಷಭಾಚಲ, ಗರುಡಾಚಲ, ವೆಂಕಟಾಚಲ ಹಾಗೂ ನಾರಾಯಣಾಚಲ, ಈ 7 ಬೆಟ್ಟಗಳ ಮಧ್ಯದಲ್ಲಿ ತಿರು ಎನ್ನುವಂತಹ ಪ್ರದೇಶದಲ್ಲಿ ಶ್ರೀಪತಿಯಾದಂತಹ ನಾನು ನೆಲೆಯಾಗ್ತೇನೆ. ಕಾಲಾಂತರದಲ್ಲಿ ಆ ಪ್ರದೇಶವು ತಿರುಪತಿ ಕ್ಷೇತ್ರ ಎಂಬ ಹಾಗೆ ಲೋಕ ಪ್ರಸಿದ್ಧಿಯನ್ನು ಹೊಂದುತ್ತದೆ. ಸರಿ. ಮಾತ್ರವಲ್ಲ, ಈ ಕ್ಷೇತ್ರದಲ್ಲಿ ನೆಲೆಯಾಗುವುದಕ್ಕೆ ಸಹಾಯವನ್ನು ಮಾಡಿದವ, ಸ್ಥಳ ಕೊಟ್ಟವ ವರಾಹ ಸ್ವಾಮಿ. ಹಾಗಾಗಿ ನನ್ನನ್ನು ಕಾಣುವುದಕ್ಕೆ ಬರುವಂತಹ ಭಕ್ತರು ಪ್ರಥಮವಾಗಿ ವರಾಹ ಸ್ವಾಮಿಯ ಬಳಿಗೆ ಬಂದು ಆತನಿಗೆ ಕ್ಷೀರಾಭಿಷೇಕವನ್ನು ಅರ್ಪಿಸಿ ನನ್ನ ಬಳಿಗೆ ಬಂದ್ರೆ ಅವರದಾದಂತಹ ಪೂಜೆಯನ್ನು ನಾನು ಸ್ವೀಕರಿಸುತ್ತೇನೆ. ಬದಲಾಗಿ ಅವನನ್ನು ಕಾಣದೆ ನನ್ನ ಬಳಿಗೆ ಬಂದ್ರೆ ಅವರದಾದಂತಹ ಪೂಜೆಯನ್ನು ನಾನು ಕೈಗೊಳ್ಳುವವನೇ ಅಲ್ಲ. ಶ್ರೀನಿವಾಸ, ಶ್ರೀ ಅಂದ್ರೆ ಲಕ್ಷ್ಮಿ, ಸಂಪತ್ತಿನ ಒಡತಿಯಾದಂತಹ ಲಕ್ಷ್ಮಿಗೆ ನನ್ನ ಹೃದಯದಲ್ಲಿ ಜಾಗವನ್ನು ಕೊಟ್ಟವ. ನಿವಾಸ ಅಂದ್ರೆ ಮನೆ. ಕೇವಲ ಚಿನ್ನ ಬೆಳ್ಳಿ ಇದ್ದ ತಕ್ಷಣ ಆತ ಶ್ರೀಮಂತನಾಗುವುದಿಲ್ಲ. ಯಾರು ಹೃದಯ ಶ್ರೀಮಂತಿಕೆಯನ್ನು ಹೊಂದುತ್ತಾರೋ ಅವರೆಲ್ಲ ಶ್ರೀನಿವಾಸರಾಗಿಯೇ ಇರ್ತಾರೆ. ಅವರು ಶ್ರೀನಿವಾಸರಾದಲ್ಲಿಗೆ ನಾನು ಶ್ರೀನಿವಾಸನಾಗಿ ಹುಟ್ಟಿದ್ದಕ್ಕೆ ಸಾರ್ಥಕವಾಗ್ತದೆ. ಮಾತ್ರವಲ್ಲ, ನೂತನ ವಧುವರರು 6 ತಿಂಗಳುಗಳ ಕಾಲ ಬೆಟ್ಟವನ್ನು ಹತ್ತಬಾರದು. ಅಷ್ಟರ ತನಕ ಶ್ರೀನಿವಾಸ ಹಾಗೂ ಪದ್ಮಾವತಿಯರಾದಂತಹ ನಾವು ಅಗಸ್ತ್ಯರ ಆಶ್ರಮದಲ್ಲಿದ್ದುಕೊಂಡು ವೇದ ಉಪನಿಷತ್ತುಗಳನ್ನೆಲ್ಲ ಕೇಳಿ ಆ ಬಳಿಕ ಪರ್ವತಾರೋಹಣವನ್ನು ಮಾಡುವವರೇ ಹೌದು. ಕಲಿಯುಗದ ಕಾಮಧೇನುವಾಗಿ ತಿರುಪತಿಯಲ್ಲಿ ನೆಲೆಯಾಗಿ
ಸಕಲರ ಸಂಕಟವನ್ನು ಪರಿಹಾರ ಮಾಡುವ ವೆಂಕಟರಮಣನಾಗ್ತೇನೆ ಎಂಬಲ್ಲಿಗೆ ಗಿರಿಜಾ ಕಲ್ಯಾಣ, ಲಕ್ಷ್ಮೀ ಸ್ವಯಂವರ ಹಾಗೂ ಶ್ರೀನಿವಾಸ ಕಲ್ಯಾಣ ಎನ್ನುವಂತಹ ಕಥೆಯನ್ನು ಶ್ರದ್ಧಾ ಭಕ್ತಿಯಿಂದ ಹಾಡಿದ, ನೋಡಿದ, ಕೇಳಿದ ಮಾತ್ರವಲ್ಲ ವೀಕ್ಷಕ, ವಿಮರ್ಶಕ, ಪ್ರೇಕ್ಷಕ ಬಂಧುವರ್ಗಕ್ಕೆ ನಾವು ನಂಬಿದಂತಹ ಜ್ಞಾನಶಕ್ತಿ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಹಾಗೂ ದುರ್ಗಾ ಪರಮೇಶ್ವರಿ ಅಮ್ಮನವರು, ಮಹಾಗಣಪತಿ ದೇವರು ಆಯುಷ್ಯ, ಆರೋಗ್ಯ, ಭಾಗ್ಯಾದಿಗಳನ್ನು ಕರುಣಿಸಲಿ ಎಂಬ ಹಾಗೆ ಬೇಡಿಕೊಳ್ಳುತ್ತಾ ಕಥೆಗೆ ಮಂಗಳ ಹಾಡುವುದಕ್ಕಾಗಿ ಸಭ್ಯರಿಂದ ಅಪ್ಪಣೆ ಬೇಡೋಣ. ಭದ್ರಂ ಶುಭಂ ಮಂಗಳಂ. ಕಲ್ಯಾಣಾದ್ಭುತ ಜಾತ್ರಾಯ ಕಾಮಿತಾರ್ಥ ಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಲಂ, ಶ್ರೀನಿವಾಸಾಯ ಮಂಗಲಂ, ಶ್ರೀನಿವಾಸಾಯ ಮಂಗಲಂ. ಶರಣಿಂಬೆ ಶರಣಿಂಬೆ ಶ್ರೀ ಸುಬ್ರಹ್ಮಣ್ಯ, ಶರಣಿಂಬೆ ಶರಣಿಂಬೆ ಶ್ರೀ ಸುಬ್ರಹ್ಮಣ್ಯ. ಕರುಣಸಾಗರ ದೇವ ಗುರು ವಿಶ್ವಮಾನ್ಯ, ಕರುಣಸಾಗರ ದೇವ ಗುರು ವಿಶ್ವಮಾನ್ಯ ಶ್ರೀ ಸುಬ್ರಹ್ಮಣ್ಯ. ಶರಣು ಮಯೂರ ವಾಹನ ದೇವ ದೇವ, ಶರಣು ಮಯೂರ ವಾಹನ ದೇವ ದೇವ. ಚರಣಕ್ಕೆ ಮಣಿವೆವು ಕಳಿವೆಮ್ಮ ನೋವ, ಚರಣಕ್ಕೆ ಮಣಿವೆವು ಕಳಿವೆಮ್ಮ ನೋವ. ಶರಣಿಂಬೆ ಶರಣಿಂಬೆ ಶ್ರೀ ಸುಬ್ರಹ್ಮಣ್ಯ, ಕರುಣಸಾಗರ ದೇವ ಗುರು ವಿಶ್ವಮಾನ್ಯ, ಕರುಣಸಾಗರ ದೇವ ಗುರು ವಿಶ್ವಮಾನ್ಯ ಶ್ರೀ ಸುಬ್ರಹ್ಮಣ್ಯ ಗುರು ವಿಶ್ವಮಾನ್ಯ ಶ್ರೀ ಸುಬ್ರಹ್ಮಣ್ಯ. ಭ್ರಮರಾಂಬಿಗೆ ಮಹಾಗಣಪಗೆ ಶ್ರೀ ಸುಬ್ರಹ್ಮಣ್ಯಗೆ ಮಂಗಲೋ ಮಂಗಲೋ